ಎಂತ ಅಂದ ಎಂತ ಚಂದ ಶಾರದಮ್ಮ ನೀನು, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಅಲ್ಲಿ ಇಲ್ಲಿ ಓಡುವಾಸೆ ನನ್ನದಮ್ಮ, ಬೇಗ ಬಂದು ನೆಲೆಸುವಲ್ಲಿ ಶಾರದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸುವಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ, ಬೇರೆ ಏನು ಬೇಕು ಎಂದು ಕೇಳೆನಮ್ಮ. ನನ್ನ ಬೇಡಿದಂತೆ ಮಾಡಿ ನುಡಿಸು ಶಾರದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನೀನು, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ನೋಡುವಾಸೆ ತುಂಬಿತಮ್ಮ, ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನೀನು, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡೋ ಆಸೆ ನನಗೆ ಬಂದಿತಮ್ಮ. ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ. ರತ್ನದಂತ ಮಾತುಗಳನ್ನು ರತ್ನದಂತ ಮಾತುಗಳನ್ನು ಆಡಿಸಮ್ಮ, ರಾಗ ಭಾವ ಭಕ್ತಿ ತುಂಬಿಯನ್ನ ಹಾಡಿಸಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನೀನು, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಅಭಯ ಹಸ್ತ ನೀಡಿ ನಮ್ಮ ಹರಸು ನೀನು, ಅಭಯ ಹಸ್ತ ನೀಡಿ ಜೀವ ಕುಣಿಯಿತಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ. ನಮಸ್ತೆ. ಇನ್ನು ಇಲ್ಲೇ ಮುಂದುವರಿಸುತ್ತೇನೆ ನನ್ನ ಎರಡು ಚುಟುಕು ಜೋಕುಗಳು ಮಾತ್ರ. ಮತ್ತೆ ಜೋಕು ಅಂದರೆ ನನ್ನದಲ್ಲ, ಇದು ಬಹಳ ಹಿಂದಿನ ಕತೆ. ಡಾಕ್ಟರ್ ಎಚ್ ನರಸಿಂಹಯ್ಯ ನಿಮಗೆಲ್ಲ ಗೊತ್ತಿರುವುದು, ಪ್ರಸಿದ್ಧರು, ಬಹಳ ದೊಡ್ಡ ಮೇಧಾವಿಗಳು ಮತ್ತು ಮೂಢನಂಬಿಕೆಗಳ ವಿರುದ್ಧ ತುಂಬ ಹೋರಾಡಿದವರು. ಅವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿ ಸುಮಾರು 15 ವರ್ಷ ಕೆಲಸ ಮಾಡಿದ್ದಾರೆ. 10 ವರ್ಷ ಕೆಲಸ ಮಾಡಿದ್ದಾರೆ. ಜೀವನ ಪರ್ಯಂತ ಮೂಢನಂಬಿಕೆಯ ವಿರುದ್ಧ ಹೋರಾಡಿ ತುಂಬ ಹೆಸರುವಾಸಿಯಾಗಿದ್ದಾರೆ. ಅವರು 85ನೇ ವರ್ಷದಲ್ಲಿ ಅವರಿಗೆ ಹುಷಾರಿಲ್ಲದೆ ಆಯಿತು. 84 ಕಳೆದು 85 ಶುರುವಾಗ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. ತುಂಬ ಸೀರಿಯಸ್ ಆಗಿತ್ತು, ಬೆಡ್ ರಿಡನ್. ಆಗ ಅವರ ಕೆಲವು ಸ್ನೇಹಿತರೆಲ್ಲ ಅಲ್ಲಿಗೆ ಬಂದು ಅವರನ್ನು ವಿಚಾರಿಸಲಿಕ್ಕೆ ಬಂದರು. ಆಗ ಅವರು ಸ್ನೇಹಿತರನ್ನು ಹತ್ತಿರ ಕರೆದು ಹೇಳಿದರು, ನೋಡ್ರಪ್ಪ ಇಲ್ಲಿ ಬನ್ನಿ, ಹತ್ತಿರ ಬನ್ನಿ, ನೋಡ್ರಪ್ಪ ನನ್ನನ್ನು ಸುಡುವಾಗ ನೀವು ಯಾವಾಗಲೂ ಹಸಿ ಕಟ್ಟಿಗೆಯನ್ನು ಮಾತ್ರ ಹಾಕಿ ಸುಡಬೇಡಿ ಅಂತ ಹೇಳಿದರು. ಅರೆ ಏನು ಸರ್ ಹಾಗೆ? ಅಲ್ಲ, ನನಗೆ ಕೆಮ್ಮು ಮತ್ತು ದಮ್ಮು ಇದೆ ಅಂತ. ನೋಡಿ, ಆ ಟೈಮಿನಲ್ಲಿ ಅವರ ಹಾಸ್ಯ ಪ್ರವೃತ್ತಿಯನ್ನು ಅವರು ಬಿಡಲಿಲ್ಲ. ಮತ್ತು ಬೀಚಿಯವರು ನಿಮಗೆ ಎಲ್ಲರಿಗೂ ಪರಿಚಿತರೇ. ಒಮ್ಮೆ ಒಂದು ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಬೀಚಿಯವರನ್ನು ವಿಶೇಷ ಅತಿಥಿಯಾಗಿ ಕರೆದಿದ್ದರು. ಅಲ್ಲಿ ಮಠಾಧೀಶರನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದರು. ಮಠಾಧೀಶರು ಫಸ್ಟಿಗೆ ಮಾತಾಡಿದರು, ಏನೋ ಅವರಿಗೆ ಅರ್ಜೆಂಟ್ ಉಂಟು ಅಂತ ಹೇಳಿ. ಮಠಾಧೀಶರು ಹೋಗಬೇಕಿದ್ರೆ ಮಾತಾಡುವಾಗ ಹೇಳಿದರು, ನೋಡಿ ನಾನು ಎಲ್ಲದ ವಿಷಯದಲ್ಲಿಯೂ ನಾನು ವಿರಕ್ತಿ ತಾಳಿದವ. ನನಗೆ ಬೇಕಾದಷ್ಟು ದುಡ್ಡು, ಆದರೆ ನನಗೆ ಯಾವುದಲ್ಲಿ ಆಶೆ ಅಥವಾ ಅಂಥದ್ದು ಏನು ಇಲ್ಲ. ಆದರೆ ಕೋಟ್ಯಾಧೀಶರು, ಸಣ್ಣ ಮಠಾಧೀಶರಲ್ಲ. ಮತ್ತು ಅವರು ಬೀಚಿಯವರನ್ನು ತುಂಬ ಹೀನವಾಗಿ ತುಚ್ಛೀಕಾರದಿಂದ ಬೀಚಿಯವರ ಹಾಸ್ಯ ಲೇಖನವನ್ನು ಅಲ್ಲಿ ಹೇಳಿದರು.
ಅದನ್ನು ತಿಮ್ಮ ಅಂದರೆ ಗೊತ್ತುಂಟಲ್ಲ, ತಿಮ್ಮ ಅದನ್ನು ಕೇಳ್ತಾ ಕೂತಿದ್ದ ಸುಮ್ಮನೆ. ಮತ್ತು ತಿಮ್ಮನ ಸರದಿ ಬಂತು ಮಾತಾಡಲಿಕ್ಕೆ. ಬೀಚಿಯವರು ಎದ್ದು ನಿಂತು ಸ್ಟೇಜ್ಗೆ ನಲ್ಲಿ ನಿಂತು ಮಾತಾಡಿದರು. ನೋಡಿ, ನನಗೆ ದೇವರಿಗೆ ನಾನು ತುಂಬ ಭಯಭಕ್ತಿಯಿಂದ ಪೂಜೆ ಮಾಡಿದೆ, ತಪಸ್ಸು ಮಾಡಿದೆ. ದೇವರು ನನಗೆ ಪ್ರತ್ಯಕ್ಷನಾಗಿ ಕೇಳಿದ, ಏನು ಬೇಕಯ್ಯ ನಿನಗೆ ಕೇಳು ಅಂತ ದೇವರು ಬಂದು ಹೇಳಿದರು. ಆವಾಗ ಬೀಚಿಯವರು ನನಗೆ ತುಂಬ ಐಶ್ವರ್ಯವನ್ನು ಕೊಡು ದೇವ ಅಂತ ಹೇಳಿದರು. ಆವಾಗ ಅಲ್ಲಿ ಹಿಂದೆ ಸ್ವಾಮೀಜಿಯವರಿದ್ದವರು ಕಿಸ್ಕ್ ಅಂತ ನಕ್ಕರಂತೆ ಈ ಸ್ಟೇಜಲ್ಲಿ ಅಲ್ಲ. ಆವಾಗ ಇವರು ಬೀಚಿಯವರು ಅಲ್ಲಿ ಕೇಳಿದರಂತೆ, ಯಾಕೆ ಸ್ವಾಮೀಜಿ ನೀವು ನಕ್ಕದ್ದು? ಅಲ್ಲಯ್ಯ, ಎಲ್ಲ ಬಿಟ್ಟು ನೀನು ಐಶ್ವರ್ಯವನ್ನು ಕೇಳ್ತಿದ್ಯಲ್ಲ. ನಾನು ಕೇಳಿದ್ದೇನು ಗೊತ್ತಾ, ನನಗೆ ಸಿದ್ಧಿ ಮತ್ತು ಯಾವುದು ಸಿದ್ಧಿ ಬುದ್ಧಿ ಇಂಥದ್ದನ್ನು ನಾನು ಕೇಳಿದೆ, ನಾನು ಐಶ್ವರ್ಯವನ್ನು ಕೇಳಲಿಲ್ಲ. ಅದಕ್ಕೆ ಬೀಚಿಯವರು ಕೂಲಾಗಿ ಹೇಳಿದರಂತೆ, ಸ್ವಾಮೀಜಿ ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಯಾರಲ್ಲಿ ಯಾವುದರ ಕೊರತೆ ಇದೆಯೋ ಅದನ್ನು ಕೇಳುವುದು ಸ್ವಾಭಾವಿಕ ಅಲ್ವೋ ಅಂತ ಸ್ವಾಮೀಜಿಯವರು ತಲೆ ತಗ್ಗಿಸಿ ಕೂತರಂತೆ. ಮತ್ತೊಂದು ಸಣ್ಣ ಜೋಕ್, ಇದನ್ನು ಹೇಳಿ ಮುಗಿಸ್ತೇನೆ. ಇದು ನಮ್ಮ ಭುವನೇಶ್ವರಿ ಹೆಗಡೆಯವರ ಒಂದು ಅನುಭವ. ಅವರು ಸರ್ಕಾರಿ ಕಾಲೇಜು ಮಂಗಳೂರಿನಲ್ಲಿ ಲೆಕ್ಚರ್ ಆಗಿದ್ದರು, ತುಂಬ ವರ್ಷ ಇದ್ದರು. ಅಲ್ಲೇ ರಿಟೈರ್ ಆದವರು. ಒಳ್ಳೆ ಲೇಖಕಿಯರು, ತುಂಬ ಉತ್ತಮವಾಗಿ ಬರೀತಾರೆ ಮತ್ತು ಒಳ್ಳೆ ಮಾತಾಡ್ತಾರೆ. ಭುವನೇಶ್ವರಿ ಹೆಗಡೆಯವರು ಅವರು ಕಾಲೇಜಿನಲ್ಲಿರುವಾಗ ಸ್ಕೂಟಿಯಲ್ಲಿ ಕಾಲೇಜಿಗೆ ಬರ್ತಾಯಿದ್ರು. ಒಂದು ದಿವಸ ಬರುವಾಗ ಮಂಗಳೂರಿನ ಸಿಟಿ ಬಸ್ಸಿನ ಅವಸ್ಥೆಯಲ್ಲಿ ನಿಮಗೆ ಗೊತ್ತುಂಟಲ್ಲ, ಸ್ಪೀಡು ಸಿಕ್ಕಾಪಟ್ಟೆ ಸ್ಪೀಡ್ನಲ್ಲಿ ಹೋಗ್ತದೆ. ಇವರು ಎಷ್ಟು ಸೈಡ್ನಲ್ಲಿ ಇದ್ದರೂ ಇವರಿಗೆ ಹಿಂದಿನಿಂದ ಒಂದು ಬಸ್ಸು ಬಂದು ಸ್ವಲ್ಪ ಡಿಕ್ಕಿ ಹೊಡೆದು ಇವರು ಕೆಳಗೆ ಬಿದ್ದರು. ಸಿಟಿ ಬಸ್ಸು ಇವರನ್ನು ಏನಾಗಲಿಲ್ಲ ಅಂತೇಳಿ ಸಿಟಿ ಬಸ್ಸಿನ ಡ್ರೈವರು ಬಸ್ಸನ್ನು ತಗೊಂಡು ಹೋದ. ಇವರಿಗೆ ಸಣ್ಣ ಪುಟ್ಟ ಗಾಯ ಆಗಿತ್ತಷ್ಟೇ, ಪುಣ್ಯದ್ದು ಏನಾಗಲಿಲ್ಲ, ಇವರ ಸೈಡಿಗೆ ಮುಗಿಸಿದ ಕಾರಣ. ನೋಡಿ ವಿಷಯ ನೋಡಿ, ಅಲ್ಲಿ ಅವರ ಸ್ಟೂಡೆಂಟ್ಸ್ ಇದ್ದರಲ್ಲಿ, ಅದೇ ಆ ಬಸ್ಸಿನ ಹತ್ತಿರ ಅಥವಾ ಬಸ್ಸಿನಲ್ಲಿ ಇದ್ದರು ಅಂತ ಕಾಣ್ತದೆ. ಅವರ ಸ್ಟೂಡೆಂಟ್ಸು ಸೀದಾ ಕಾಲೇಜಿಗೆ ಹೋದರು. ನೀವು ಸರ್ಕಾರಿ ಕಾಲೇಜನ್ನು ಗೊತ್ತುಂಟಲ್ಲ, ನಾನು ಅಲ್ಲಿ ಸರ್ಕಾರಿ ಕಾಲೇಜಿಗೆ ಹೋದವ. ಅಲ್ಲಿ ಎಷ್ಟೇ ಇದಾಗಲಿ ಅವರ ಕಾಲೇಜಿನ ಪ್ರೊಫೆಸರಿಗೆ ಏನಾದರೆ ಅವರು ಬಿಡುವವರಲ್ಲ. ಈ ಸ್ಟೂಡೆಂಟ್ 2 ಜನ ಸೀದಾ ಹೋಗಿ ಕಾಲೇಜಿನಲ್ಲಿ ಸುದ್ದಿ ಹೇಳಿದರಂತೆ, ನೋಡಿ ನಮ್ಮ ಮೇಡಮಿಗೆ ಅಲ್ಲಿ ಬಸ್ಸು ಡಿಕ್ಕಿ ಹೊಡೆದು ಇಂತಿಂಥ ನಂಬರ ಬಸ್ಸು. ಕೂಡಲೇ ಮಕ್ಕಳೆಲ್ಲ ಕಾಲೇಜಿಂದ ಹೊರಗೆ ಬಂದು ಅಲ್ಲಿ ಫ್ರಂಟ್ನಲ್ಲಿ ಸಿಟಿ ಬಸ್ ಹೋಗೋದಲ್ಲಿಗೆ ಅಡ್ಡ ನಿಂತರು ಬಸ್ಸಿಗೆ. ಬಸ್ಸಿನವ ನಿಲ್ಲಿಸಿದ, ಸರಿ ದಬಾಯಿಸಿದರು. ಅವ ಕ್ಷಮೆ ಎಲ್ಲ ಕೇಳಿದ, ದಮ್ಮ ಇದಕ್ಕೆ ಹಾಕಿದ, ಮತ್ತು ಅಲ್ಲಿಗೆ ಮುಗೀತು. ಮರುದಿವಸ ಪೇಪರ್ನಲ್ಲಿ ದೊಡ್ಡ ಸುದ್ದಿ, ಕಾಲೇಜಿನ ಪ್ರಾಧ್ಯಾಪಿಕೆಯರ ಸ್ಕೂಟರಿಗೆ ಬಸ್ಸು ಡಿಕ್ಕಿ, ಬಸ್ಸು ಪುಡಿ ಅಂತ. ಅರೆ, ಇದೊಳ್ಳೆ ವಿಷಯ ಆಯ್ತಲ್ಲ, ಸ್ಕೂಟಿ ಪುಡಿ ಆಗಬೇಕಾ ಬಸ್ಸು ಪುಡಿ ಆಗಬೇಕಾ? ಇದು ವಿಷಯ ಇಷ್ಟೇ. ಕಾಲೇಜಿನ ಸ್ಟೂಡೆಂಟ್ ನಿಮಗೆ ಒಗ್ಗಟ್ಟಾಗಿದ್ದಾರೆ, ಬಸ್ಸನ್ನು ಚೆನ್ನಾಗಿ ಪುಡಿ ಮಾಡಿ ಬಿಟ್ಟರು ಅಷ್ಟೇ. ಅದು ಪೇಪರ್ನಲ್ಲಿ ಹಾಗೆ ಬಂದಿದೆ ಅಂತ ಅಷ್ಟೇ. ಇಲ್ಲಿಗೆ ಮುಗಿಯಿತು. ಎಲ್ಲರಿಗೂ ಧನ್ಯವಾದಗಳು, ನವರಾತ್ರಿಯ ಶುಭಾಶಯಗಳು. ನಗು ಬಂದಿದ್ದರೆ ಗಟ್ಟಿಯಾಗಿ ನಗಿ, ನಗು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶ್ರೀಯುತ ಸುಧಾಮ ಕೆದ್ಲಾಯರಿಗೆ ವೇದಿಕೆ ಇನ್ನು ಮುಂದೆ. ಸರ್ ಇಲ್ಲ, ಈಚೆ ಬನ್ನಿ ಇಲ್ಲಿ ಕೂತುಕೊಳ್ಳಿ. ಅಷ್ಟಭುಜಗಳ ದೇವಿ ಚಾಮುಂಡಿಯನ್ನು ವಂದಿಸ್ತಾ ಅಷ್ಟ ಸಿದ್ಧಿಗಳ ನಿತ್ಯಾನಂದರ ಬಗ್ಗೆ ಒಂದು 5 ನಿಮಿಷ ನೋಡುವ. ಕಾಣದ ಕಣ್ಣಿಗೆ ಅವರು ದೃಷ್ಟಿಯನ್ನು ಕೊಟ್ಟರು, ಕ್ಷಾಮದ ಊರಿಗೆ ಅವರು ವೃಷ್ಟಿಯನ್ನು ಕೊಟ್ಟರು, ಗುರುವನ ಗಂಗೆಯನ್ನು ಅವರು ಸೃಷ್ಟಿಸಿಬಿಟ್ರು, ಅನೇಕರಲ್ಲಿ ಬ್ರಹ್ಮ ಜಿಜ್ಞಾಸೆಯನ್ನು ಹುಟ್ಟಿಸಿಬಿಟ್ರು.
ಅಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿದ್ದಂಥ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಸರಳಾತಿ ಸರಳವಾಗಿ ಬದುಕಿದರು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅವರ ಮೈ ಮೇಲೆ ಇದ್ದಂತಹ ಒಂದೇ ಒಂದು ಡ್ರೆಸ್ ಅಂತ ಹೇಳಿದರೆ ಕೇವಲ ಒಂದು ಲಂಗೋಟಿ ಮಾತ್ರ. ಸಿಂಪ್ಲೆಸ್ಟ್ ಲಿವಿಂಗ್, ಹೈಯೆಸ್ಟ್ ಥಿಂಕಿಂಗ್. ತ್ರಿಕಾಲಜ್ಞಾನಿಗಳಾಗಿದ್ದಂಥ ಅವರಲ್ಲಿ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದರು, ಗುರುಗಳೇ, ನಿಮ್ಮ ಗುರುಗಳು ಯಾರು? ಅದಕ್ಕೆ ನಿತ್ಯಾನಂದರ ಉತ್ತರ, ನನಗೆ ಗುರುಗಳೂ ಇಲ್ಲ, ಶಿಷ್ಯರೂ ಇಲ್ಲ. ಇನ್ನೊಂದು ಪ್ರಶ್ನೆಯನ್ನು ಕೇಳಿದ, ಸ್ವಾಮಿ, ನಿಮ್ಮ ತಂದೆ ಯಾರು? ನಿಮ್ಮ ತಾಯಿ ಯಾರು? ಅದಕ್ಕೆ ನಿತ್ಯಾನಂದರ ಉತ್ತರ, ಅರ್ಥ ನೀವೇ ಮಾಡಬೇಕು. ಒಂದು ಕಾಗೆ ಬಂತು, ಒಂದು ಕಾಗೆ ಹೋಯಿತು. ಮತ್ತೊಂದು ಪ್ರಶ್ನೆಯನ್ನು ಎತ್ತಿದ, ಸ್ವಾಮಿ, ನೀವೇ ನೋಡ್ತಾ ಇದ್ದೀರಲ್ಲ, ಒಂದು ಎತ್ತು, ಅದನ್ನು ಕಂಡ್ರೆ ಈ ಊರಿನ ಜನರಿಗೆ ಯಾಕೆ ಅಷ್ಟೊಂದು ಸಿಟ್ಟು? ಅದಕ್ಕೆ ಯಾಕೆ ಹೊಡಿತಾರೆ ಅಷ್ಟೊಂದು ಪೆಟ್ಟು? ನಿಜವಾಗಿ ಇದರ ಏನು ಗುಟ್ಟನ್ನು ರಟ್ಟು ಮಾಡುತ್ತಾ ನಿತ್ಯಾನಂದರು ಹೇಳಿದರು, ಕಳೆದ ಜನ್ಮದಲ್ಲಿ ಅದು ಪೊಲೀಸ್ ಅಧಿಕಾರಿಯಾಗಿತ್ತು. ಆಗ ಕೊಟ್ಟದ್ದನ್ನೇ ಅದು ಈಗ ಬಡ್ಡಿ ಸಮೇತ ಪಡೀತಾ ಉಂಟು. ಇಂಥ ನಿತ್ಯಾನಂದರಿಗೂ ಕೂಡ ಒಬ್ಬ ತೊಂದರೆ ಕೊಡಲಿಕ್ಕೆ ಬಂದ. ಸುಮಾರು ಜನ ಅವರಿಗೆ ತೊಂದರೆ ಕೊಡ್ತಾ ಇದ್ದರು, ಆದರೆ ತೊಂದರೆ ಆಗ್ತಿದ್ದದ್ದು ಅವರಿಗೆ ಅಲ್ಲ, ಕೊಟ್ಟವರಿಗೆ. ಯಾವುದೇ ರೀತಿಯ ನೋವು, ಯಾವುದೇ ರೀತಿಯ ಗಾಯ ಇಲ್ಲದೇ ಇದ್ದರೂ ಕಾಲಿಗೆ ಬ್ಯಾಂಡೇಜ್ ಸುತ್ತಿಕೊಂಡು ಕುಂಟುತ್ತಾ ನಿತ್ಯಾನಂದರ ಬಳಿಗೆ ಬಂದು, ಅಯ್ಯೋ ಗಾಯ, ಅಯ್ಯೋ ನೋವು ಅಂತ ಹೇಳಿ ನೋವಿನ ನಾಟಕವನ್ನು ಮಾಡಿದ. ನಿತ್ಯಾನಂದರು ಹೇಳಿದರು, ನಿನ್ನ ಕಾಯಿಲೆಗೆ ನಮ್ಮಲ್ಲಿ ಬೇರೆ ಮದ್ದು ಅಂತೇಳಿ ಇಲ್ಲ, ಆದರೆ ಮನೆಗೆ ಹೋಗಿ ಆ ಬ್ಯಾಂಡೇಜನ್ನೊಮ್ಮೆ ಬಿಚ್ಚಿ ನೋಡು. ಅವ ಬಿಚ್ಚಿ ನೋಡಿ ಬೆಚ್ಚಿ ಬಿದ್ದ. ಕಾಲಿನಲ್ಲಿ ಗಾಯ ಆಗಿತ್ತು, ಗಾಯದಲ್ಲಿ ಕೀವು ಆಗಿತ್ತು, ಕೀವಿನಲ್ಲಿ ಹುಳಗಳಾಗಿದ್ದವು, ನೋವು ಅಸಹನೀಯವಾಗಿತ್ತು. ಆದರೆ ಸಹಿಸಿಕೊಳ್ಳುವಂಥದ್ದು ಅನಿವಾರ್ಯವಾಗಿತ್ತು. ಯಾಕಂದರೆ ಅದು ಅವನ ಅಧಿಕ ಪ್ರಸಂಗಕ್ಕೆ ಸಿಕ್ಕಿದಂತಹ ಮಹಾಪ್ರಸಾದ. ಉಪ್ಪು ತಿಂದವ ನೀರು ಕುಡಿಲೇಬೇಕಲ್ಲ. ಜನಸಾಮಾನ್ಯರ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೂ ಕೂಡ ನಿತ್ಯಾನಂದರು ಸ್ಪಂದಿಸ್ತಾ ಇದ್ದರು. ಮತ್ತು ಆ ಸ್ಪಂದಿಸ್ತಾ ಇದ್ದಂತಹ ರೀತಿ ಕೂಡ ಅವರ ಬದುಕಿನ ಹಾಗೆ ಅತ್ಯಂತ ಸ್ವಾರಸ್ಯಪೂರ್ಣವಾಗಿತ್ತು, ರೋಚಕವಾಗಿತ್ತು. ಕೇವಲ 1-2 ಉದಾಹರಣೆಗಳನ್ನು ಮಾತ್ರ ನಾವು ನೋಡುವ. ಅವರ ಭಕ್ತನೊಬ್ಬ ಪದೇ ಪದೇ ತಲೆನೋವು ಅಂತ ಹೇಳ್ತಾ ಇದ್ದ. ನಿತ್ಯಾನಂದರಿಗೆ ಸಿಟ್ಟು ಬಂತು. ಅಲ್ಲ, ಒಂದು ಸಲ ಹೇಳ್ತಾರೆ ಸಾಕಾಗುವುದಿಲ್ಲ, 2 ಸಲ ಹೇಳೋದು ಅಂತ ಹೇಳಿಕೊಂಡು ಕೈಗೆ ಸಿಕ್ಕಿದಂಥ ಒಂದು ಲಾಟನ್ನಿಂದ, ಅದು ಆ ಲಾಟನ್ನ ಕಾಲ, ಅದು ಅವನ ತಲೆಗೆ ಪೆಟ್ಟು ಹೊಡೆದು. ಆ ತಲೆಯಲ್ಲಿ ತಲೆನೋವು ಮತ್ತು ತಲೆ ಎತ್ತಲಿಲ್ಲ.
ಯಾಕಂದರೆ ಆ ಪೆಟ್ಟಿನಲ್ಲೂ ಔಷಧಿಯ ಗುಣ ಇತ್ತು, ಆ ಸಿಟ್ಟಿನಲ್ಲೂ ಮಾಂತ್ರಿಕ ಶಕ್ತಿ ಇತ್ತು. ಒಂದು ದಿನ ನಿತ್ಯಾನಂದರು ಕುಂಬಳೆಯ ಒಂದು ಹೋಟೆಲ್ನಲ್ಲಿ ಕೂತುಕೊಂಡು ಅಂಬುಡೆ ತಿಂತಾಯಿದ್ರು. ತ್ರಿಕಾಲಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಭಗವಾನ್ ಅಂತೇಳಿ ನಾವು ಕರೆಯೋದು, ಭಗವಾನ್ ಅಂಬುಡೆ ತಿಂತಾಯಿದ್ರು. ಅದನ್ನು ಸಪ್ಲೈ ಮಾಡಿದವ ಅವರ ಹತ್ತಿರ ಬಂದು ಹೇಳಿದ, ಸ್ವಾಮಿ, ತಡೆಯಲಾರದ ಹೊಟ್ಟೆ ನೋವು ತಡೆರಹಿತವಾಗಿ ಕಾಡುತ್ತಾ ಉಂಟು ಎಂಬುದಾಗಿ ತನ್ನ ನೋವನ್ನು, ಹೊಟ್ಟೆ ನೋವನ್ನು ತೋಡಿಕೊಂಡ. ನಿತ್ಯಾನಂದರು ಅವ ಸಪ್ಲೈ ಮಾಡಿದಂಥ ಅಂಬಡೆಯನ್ನು ಅವನಿಗೆ ತಿನ್ನಿಸಿದರು. ಕ್ಷಣ ಮಾತ್ರದಲ್ಲಿ ಹೊಟ್ಟೆ ನೋವು ಮಂಗಮಾಯ. ಒಂದು ದಂಪತಿ ತಮ್ಮ ಪುಟ್ಟ ಮಗುವನ್ನು ನಿತ್ಯಾನಂದರ ಪದತಲದಲ್ಲಿಟ್ಟು ಅಳುತ್ತಾ, ಸ್ವಾಮಿ, ಇದು ಮೂರ್ಛೆ ರೋಗದಿಂದ ಬಳಲುತ್ತಾ ಉಂಟು ಅಂಥೇಳಿ ತಮ್ಮ ಅಳಲನ್ನು ತೋಡಿಕೊಳ್ತಾ ಇರುವಾಗ ನಿತ್ಯಾನಂದರು ಸಿಟ್ಟುಗೊಂಡವರಂತೆ ನಟಿಸಿ ಆ ಮಗುವನ್ನು ಎತ್ತಿ ಹತ್ತಿರದಲ್ಲೇ ಇದ್ದಂಥ ಕೆರೆಗೆ ಬಿಸಾಡಿಯೇ ಬಿಟ್ಟರು. ಇದು ನಡೆದದ್ದು ಕುಂಬಳೆಯಲ್ಲಿ. ಮೊದಲೇ ಅಳ್ತಾ ಇದ್ದಂತಹ ತಂದೆ ತಾಯಿ ಕಂಗಾಲಾದರು. ಪ್ರತ್ಯಕ್ಷದರ್ಶಿಗಳು ಗುಲ್ಲೆಬ್ಬಿಸ್ಲಿಕ್ಕೆ ಆರಂಭಿಸಿದರು. ಯಾರಾದರೂ ಸುಮ್ಮನೆ ಇದ್ದಾರಾ? ನಿತ್ಯಾನಂದರು ಸುಮ್ಮನೆ ಇರಲಿಲ್ಲ. ಕೆರೆಗೆ ನಿರಾಳವಾಗಿ ನೀರಿನ ಆಳದಲ್ಲಿ ಮುಳುಗುತ್ತಾ ಇದ್ದಂತಹ ಮಗುವನ್ನು ಮತ್ತೆ ಮೇಲೆ ಎತ್ತಿ ತಂದು ಹೆತ್ತವರಿಗೆ ಒಪ್ಪಿಸಿದರು. ಮಗು ನಗುತ್ತಾಯಿತು. ಅದು ಕಾಯಿಲೆಯಿಂದ ಮುಕ್ತವಾಗಿತ್ತು. ಹೆತ್ತವರ ಮುಖದಲ್ಲೂ ನಗು ಅರಳಿತು. ಯಾವುದು ನಗುವನ್ನು ಅರಳಿಸ್ತದೋ ಅದು ನಿಜವಾದ ಹಾಸ್ಯ. ನಮ್ಮ ಹಾಸ್ಯ ಸಂಘದ ಉದ್ದೇಶವೂ ಕೂಡ ನಗು, ಅದರಿಂದ ಉಂಟಾಗುವಂಥ ಆನಂದ. ಭಗವಂತನ ಸ್ವರೂಪವು ಕೂಡ ಆನಂದ. ಮಾತೆ ಶಾರದೆಯ ಸ್ವರೂಪವು ಕೂಡ ಆನಂದ. ಅದು ಸ್ವಚ್ಛಂದ ಆನಂದ, ಅದು ನಿರ್ಮಲ ಆನಂದ. ಭಕ್ತಿಯ ಪರಾಕಾಷ್ಠೆಯಲ್ಲಿ ಅದೇ ಬ್ರಹ್ಮಾನಂದ. ಮಾತೆ ಶಾರದೆ ನಮ್ಮೆಲ್ಲರಿಗೂ ನಿತ್ಯ ಆನಂದವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಓಂ ನಮೋ ಭಗವತೆ ನಿತ್ಯಾನಂದ. ಒಂದು ಸುಶ್ರಾವ್ಯ ಕಂಠದಿಂದ ಹಾಡು ಕೇಳೋಣ. ನಮ್ಮ ಸಂಘದ ಸದಸ್ಯರಾದ ದತ್ತಾತ್ರೇಯ ರಾವ್ ಇವರಿಂದ ಒಂದು ಹಾಡು. ತಾನನನನಂ ತಾನನನನಂ ತಾನನನಂ ರಥಧಾಮಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕ ಸ್ವರಾತುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರ ನಾನೇನ ಮಮ ಜೀವನ ಹೇತುನ. ಪಾಲಿಂಚು ಕಾಮಾಕ್ಷಿ ಪಾವನಿ
పాలించు కామాక్షి పావని పాపశమని అంబ పాలించు కామాక్షి పావని పాపశమని పాలించు కామాక్షి పావని పాపశమని పాలించు కామాక్షి పావని పాపశమని పాలించు కామాక్షి పావని చాలా బహువిధముగా నిన్ను చదవేణు కొనడిన ఎందేల చాలా బహువిధముల నిన్ను సదవేను కొనడిన ఎందేల చాలా బహువిధముగా నిన్ను సదవేణు కొనడిన ఎందేల ఈలాగు జేసేవు వేత హరించ వేగమేనను ఈలాగు జేసేవు వేత హరించ వేగమేనను నిసరి పమరిస నిసరి మరిస నిసరిస రిస నిప మమ పనిసరి పమ పసరిస పాప మని పసాని రిస మారిస నిప రేస నిప మరిస పాలించు కామాక్షి పావని పాపశమని పాలించు కామాక్షి పావని స్వాంతంబులోల నిన్నే దలజే సుజనులగెల్లయి వేళ స్వాంతంబులోల నిన్నే దలజే సుజనులగెల్లయి వేళ కాపాడు సంతోషములో సగేమని నీవు మనోరథ ఫలదాయ నివని సంతోషములో సగేమని నీవు మనోరథ ఫలదాయ నివని కాంతమగు పేరు పొందిదివి కారుణ్య మూర్తి వై జగము కాంతమగు పేరు పొందిదివి కారుణ్య మూర్తి వై జగము కాపాడినదల్లి సదవేణు నీదు బిడ్డను లాలించు కనకగిరి సదన లలిత నిన్ను భజన సంతతముసే యకజనుండని వినుము నిఖిల భువన జనని పుడు గుణదురిత ముదిర్చి వరాలేర్చి కనకగిరి సదన లలిత నిను భజన
ತದಮುಸೆ ಯಕಜಡುಡ್ಡನಿ ವಿನ್ನು ಮುನಿ ಕೆಲ ಭುವನ ಜನನಿ ಪುಡು ಉನ ದುರಿದ ಮುದಿರ್ಚಿ ಬರಲೇರ್ಚಿ ಪಾಲಿಂಚು ಕಾಮಾಕ್ಷಿ ಪಾವನಿ ಪಾಪ ಶಮನಿ ಪಾಲಿಂಚು ಕಾಮಾಕ್ಷಿ ಪಾವನಿ ಪಾವನಿ ವಂದನೆ. ಚಪ್ಪಾಳೆ ಇನ್ನೂ ಜೋರಾಗಿ ಬಂದರೆ ಕಲಾವಿದರಿಗೆ ಪ್ರೋತ್ಸಾಹ ಅಲ್ವೇ? ಮುಂದೆ ಈ ಅವಕಾಶವಿತ್ತು ನಮಗೆ ಸಹಕರಿಸಿದ ನಗರಸಭಾ ಸದಸ್ಯ PG ಜಗನ್ನಿವಾಸರಾವ್ ಅವರಿಗೆ ನಮ್ಮ ಸಂಘ ಸದಾ ಕೃತಜ್ಞವಾಗಿರುತ್ತದೆ. ಮುಂದೆ ನನ್ನ ವಕೀಲ ಮಿತ್ರರಾದ ಜಯಾನಂದ ಕೊಡಂಗಾಯ್ ಇವರಿಂದ ಒಂದು ಹಾಸ್ಯ ಪ್ರಸಂಗ. ಹರಿ ಓಂ. ದಸರಾ ಹಬ್ಬದ ಶುಭಾಶಯಗಳನ್ನು ಸರ್ವರಿಗೂ ಸಲ್ಲಿಸುತ್ತಾ ಒಂದೆರಡು ಹಾಸ್ಯ ನುಡಿಗಳನ್ನು ನಿಮ್ಮೆದುರೇ ಬಿಚ್ಚಿಡಲು ಧೈರ್ಯ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಘಟಾನುಘಟಿ ಸುಧಾಮ ಕೆದ್ಲೆಯರು ಈಗಾಗಲೇ ಅತ್ಯದ್ಭುತವಾದ ಮಾಹಿತಿಯೊಂದಿಗಿನ ಹಾಸ್ಯವನ್ನು ಇಲ್ಲಿ ಬಿತ್ತಿದ್ದಾರೆ. ಇನ್ನು ಅದು ಚಿಗುರೊಡೆದು ಮುಂದೆ ಬರಲಿಕ್ಕುಂಟು. ಮೊಬೈಲ್ನ ಯುಗದಿಂದಾಗಿ ಕಾರ್ಯಕ್ರಮಗಳಿಗೆ ಜನರ ಆಗಮನ ಕಡಿಮೆ ಆಗ್ತಾ ಉಂಟು. ತಪ್ಪಲ್ಲ, ಬದಲಾವಣೆ ಜಗದ ನಿಯಮ. ಹಾಗೆ ಇದನ್ನು ಸುಮಾರು ವರ್ಷದ ಮೊದಲೇ ದಾರ್ಶನಿಕರು ಹೇಳಿದರು. ಕ್ರೋಧನ ಚೋಡ ಜೂಠನ ಚೋಡ ಸತ್ಯವಚನ ಕ್ಯೋ ಚೋಡು ದಿಯಾ ತುಮನೆ ನಾಮು ಜಪನ್ ಕ್ಯೋ ಚೋಡು ದಿಯಾ. ಭಜನೆ ಹೋಯ್ತು, ವಿಭಜನೆ ಆಯಿತು, ಯಾವುದೂ ಇಲ್ಲ. ಈಗ ಸಿಟ್ಟು ಬಿಡು, ಇಲ್ಲ ಸಿಟ್ಟೆ. ಈಗ ಬೆಂಗಳೂರಿನಲ್ಲಿ ರೋಡ್ ರೇಜ್ ಎಲ್ಲ ನೋಡ್ತಾ ಇದ್ದೀರಲ್ಲ. ಯಾವುದೇ ಇರಲಿ ಬೇಕಾದ್ದಿಲ್ಲ. ಅದು ಯಾಕೆ ಏನು ಅಂತ ಹೇಳೋದು ಸ್ವಲ್ಪ ಆಹಾರದ ಇದು ಕಾರಣವೂ ಇರ್ಬೋದು, ಏನು ಮಾಡೋದು. ಆದರೆ ಈಗ ಬಂದಂಥ ನೀವು ನಮಗೆ ಉತ್ತಮ ರೀತಿಯ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ, ಅದನ್ನು ನಾವು ನಿರೀಕ್ಷಿಸುತ್ತಾ ನಮ್ಮ ಲೈಟಿಂಗ್ ಮತ್ತು ವಿಡಿಯೋದವರು ತುಂಬ ಕಾರ್ಯಕ್ರಮಕ್ಕೆ ಸೆಟ್ ಆಗಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ಕೆಲವು ನೈಜ ಹಾಸ್ಯಗಳನ್ನು ನಾವು ಕಂಡು ನಮಗೆ ಅದನ್ನು ಜೀರ್ಣ ಮಾಡಲಿಕ್ಕೆ ನೆನಪರೋದಿಲ್ಲ. ನಮ್ಮ ಈಗ ಪದ್ಯ ಹೇಳಿದರು ಸುಶ್ರಾವ್ಯವಾಗಿ ದತ್ತಾತ್ರೇಯರು, ಅವರು ಲೆಕ್ಚರ್. ಅವರು ಒಮ್ಮೆ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇರುವಾಗ ಮಕ್ಕಳಿಗೆ ಮೊಬೈಲ್ ಉಪಯೋಗ ಮಾಡಬಾರ್ದು ಅಂತ ಕಂಡೀಷನ್ ಇತ್ತು. ಒಬ್ಬ ಹುಡುಗ ಓಡಿಕೊಂಡು ಬಂದ, ಸರ್ 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 ಅಂದ. ಎಂಥದ ಸರ್? ಅವ ರಮೇಶ. ಎಂತಾಯಿತು ರಮೇಶ? ಅವ ಮೊಬೈಲ್ ಸಿಮ್ಮು ನುಂಗಿದ್ದಾನೆ. ಎಂತಾಯಿತು ಸಿಮ್ಮು ನುಂಗಿದ್ದಾನೆ? ಡಾಕ್ಟ್ರ್ ಹತ್ರ ಹೋಗಲಿ. ಅಲ್ಲ, ಅವ ಮಾತಾಡ್ತಾ ಇದ್ದಾನೆ. ಮತ್ತೆ ಸಾಯ್ಬೇಕವ? ಅಲ್ಲ, ದುಡ್ಡು ಹೋದಿತ್ತ ಅಂತ. ಮುಂಚೆ ಮೊಬೈಲ್ನಲ್ಲಿ ಮಾತಾಡಿದ ದುಡ್ಡು ಹೋಗ್ತಾಯಿತ್ತು, ಇನ್ಕಮಿಂಗಿಗೂ ಚಾರ್ಜ್ ಆಗ್ತಾಯಿತ್ತು. ಈಗ ಅದಿಲ್ಲ. ಈಗ ಕರ್ಲೋ ದಿನ್ಯ ಮುಟ್ಟಿ ಮೇ BSN ಬೋತ್ ಸೈಡ್ ನಾಟ್ ಲಿಸನಿಂಗ್ BSNL. ಆದರೆ ಇನ್ನೀಗ ಒಂದು 2 ವರ್ಷದಲ್ಲಿ BSNL ಯಾರಿಗೂ ಬಗ್ಗದ ಯಾರಿಗೂ ಜಗ್ಗದಂಥ ಒಂದು ಸಂಸ್ಥೆಯಾಗಿ ಮುಂದೆ ಬರಲಿಕ್ಕುಂಟು, ನಿರೀಕ್ಷಿಸಿ. ಒಂದು ವಿಷಯ, KSRTC ಶೌಚಾಲಯಗಳಿಗೆ ಬೋರ್ಡ್ ಬರೀಲಿಕ್ಕೆ ಕಾಂಟ್ರಾಕ್ಟ್ ಕೊಟ್ಟರು. ಯಾವ ಕಾಂಟ್ರಾಕ್ಟ್ ಇರಲು ದುಡ್ಡು ಮಾಡೋದು ಒಂದೇ, ಪರ್ಸಂಟೇಜ್ 40, 50, 60 ಅಂತ. ಕಾಂಟ್ರಾಕ್ಟರ್ನ ಮನೆಯಲ್ಲಿ ದುಡ್ಡಿನ ಬೆಡ್ಡು ಏನಿದು ನಡೀತಾ ಉಂಟು. ಹಾಗೆ ಈ ಒಬ್ಬ ಕಾಂಟ್ರಾಕ್ಟರ್ ತಗೊಂಡ. ಈ ಬೋರ್ಡ್ ಬರೀಲಿಕ್ಕೆ ಆಂಧ್ರದವರನ್ನು ನೇಮಕ ಮಾಡಿದ.
ಗಂಡಸರಿಗೆ ಹೆಂಗಸರಿಗೆ ಶೌಚಾಲಯ ಇರುವುದನ್ನು ಬರೆಯುವ ಗಡಿಬಿಡಿಯಲ್ಲಿ ಸ್ವಲ್ಪ ಗಂಡ ಆದ ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಬರ್ದ ಗಂಡ ಸರಿಗೆ ಅಂತ. ಇದು ಹೆಂಡತಿ ಸ್ವಲ್ಪ ತೋರ ಇದ್ದರು, ಅವರಿಗೆ ಸಿಟ್ಟು ಬಂತು, ಇದು ಯಾಕೆ ಹೀಗೆ ಬರ್ದದ್ದು ಅಂತೇಳಿ ಚೇಂಜ್ ಮಾಡಿ ಪುನಃ ಪುನಃ ಚೇಂಜ್ ಮಾಡಿದರು. ಪುನಃ ಚೇಂಜ್ ಮಾಡುವಾಗ ಇವನು ಬರೆದದ್ದು ಗಂಗಸರ ಹೆಂಡಸರ ಅಂತ, ಎರಡು ಅರ್ಥ ಒಂದೇ. ಗಂಗಸರ ಅಂದರೂ ಅದುವೆ, ಹೆಂಡಸರ ಅಂದರೂ ಅದುವೆ, ಎರಡು ಅರ್ಥ ಒಂದೇ ಆಗಿ ಹೋಯಿತು. ಆಮೇಲೆ ಒಂದು ಆದರ್ಶ ಕೃಷಿಕರ ಆದರ್ಶ ಕುಟುಂಬ ಅಂದರೆ ಹೆಂಡತಿ ಸ್ವಲ್ಪ ಜೋರು. ಹೆಂಡತಿ ಜೋರು ಅಂತ ಹೇಳಿದರೆ ಗಂಡ ಹೆಂಡತಿಯ ಗುಲಾಮನಾಗೆ. ಅವರು ತುಂಬ ಈ ಮುಳ್ಳು ಸೌತೆ ಬೆಳೆಸೋದು, ಚಕ್ಕರ್ಪೆ. ಈಗ ಮಳೆಗಾಲದಲ್ಲೆಲ್ಲ ಚಕ್ಕರ್ಪೆ 50 ರೂಪಾಯಿಗೆಲ್ಲ ನಾವು ತಗೊಳ್ತೇವಲ್ಲ, ಆ ರೀತಿ ಚಕ್ಕರ್ಪೆ ಬೆಳೆಸ್ತಾಯಿದ್ರು. ಚಕ್ಕರ್ಪೆ ಬೆಳೆಸಿ ಮಾರಾಟ ಮಾಡಲಿಕ್ಕೆ ಪುತ್ತೂರಿಗೆ, ಸುಗಮಕ್ಕೆ, ಅಲ್ಲಿಗೆ ಇಲ್ಲಿಗೆಲ್ಲ ಕೊಡ್ತಾಯಿದ್ರು. ಅಲ್ಲಿ 20 ರೂಪಾಯಿ 25 ರೂಪಾಯಿ ಸಿಗ್ತಾಯಿತ್ತು. ಮನೆಯಲ್ಲಿ ಹೆಂಡತಿ ಮಾಡುವ ಅಡುಗೆಯಲ್ಲಿ ಚಕ್ಕರ್ಪೆ ಸದಾ ಸಿದ್ಧ. ಇವನಿಗೆ ತಿಂದು ಆಗಿದ್ದ ಬೆದ್ದ, ನಾಲಿಗೆ ದಡ್ಡುಗಟ್ಟಿತ್ತು. ಬೆಳಿಗ್ಗೆ ಚಕ್ಕರ್ಪೆ ದೋಸೆ, ಚಕ್ಕರ್ಪೆ ಕೊಟ್ಟಿಗೆ ಇತ್ಯಾದಿ, ಮಧ್ಯಾಹ್ನ ಚಕ್ಕರ್ಪೆ ಸಾಂಬಾರು, ಕತ್ಲೆಗೆ ಚಕ್ಕರ್ಪೆ ಗಂಜಿ, ಎಂತೆಲ್ಲ ಹೊಸ ಬಗೆ ಮಾರ್ರೆ. ಬಟ್ ಆ್ಯಂಡ್ ಬಟ್ ಚಾನಲ್ ಆಚೆ, ಇವ್ರದ್ದು ಈಚೆ ಅಂತ ಆಯಿತು. ಇವನಿಗೆ ತಡಿಲಿಲ್ಲ, ನನಗೆ ಬದುಕಿಯೇ ದುಸ್ತರ ಆಯಿತು, ಇನ್ನು ಬದುಕುವುದೇ ಬೇಡ ಅಂತ ಅವನಿಗೆ ಮನಸ್ಸು ಬಂತು. ಎಂತ ಎಲ್ಲ ಚಕ್ಕರ್ಪೆ ತಿನ್ನು, ನಾಲಿಗೆಗೆ ರುಚಿ ಇಲ್ಲ, ಏನು ಮಾಡೋದು? ಅಷ್ಟೊತ್ತಿಗೆ ಈ ರಮೇಶ್ ಬಾಬು ಅವರು ಸಿಕ್ಕಿದ್ರು, ಮಿಲಿಟ್ರಿ ರಮೇಶ್ ಅಣ್ಣ. ಅವ್ರು ಹೇಳಿದರು, ಇಕ ಮಾರೆ, ನಿನ್ನ ಸಮಸ್ಯೆ ವೈಯಕ್ತಿಕ, ಆದರೆ ವೈಯಕ್ತಿಕವಾದರೂ ನಾನೊಂದು ಪರಿಹಾರ ಕೊಡ್ತೇನೆ. ನೀನು ಮಂಗಳೂರಿನಲ್ಲಿ ಚಕ್ಕರ್ಪೆಗೆ ರೇಟ್ ಉಂಟು, ಒಳ್ಳೆ ರೇಟ್ ಉಂಟು, 80 ರೂಪಾಯಿವರೆಗೆ ಉಂಟು ಅಂತ ಹೇಳಿ ಹೆಂಡತಿ ಹತ್ರ. ತಾಜ್ ಮಹಲಿಗೆ ಹೋಗಿ ರೋಟಿ ಬಾಜಿ ಇತ್ಯಾದಿ ಬೇಕಾದ್ದೆಲ್ಲ ತಿನ್ನು. ನಿನ್ನ ನಾಲಿಗೆಗೆ ಒಮ್ಮೆಗೆ ಪೈಂಟ್ ಕೊಟ್ಟಾಗೆ ಆಗ್ತದೆ. ಹೊಸ ಅಂಬಾಸಡರ್ ಕಾರ್. ಇದು ಹೌದು ಅಂತ ಆಯ್ತು ಇವನಿಗೆ. ಸೀದಾ ಮನೆಗೆ ಹೋದ ಹೆಂಡತಿ ಹತ್ರ. ಹೆಂಡತಿ ಹತ್ರ ಹೋಗಿ ಹೇಳಿದ, ಹೀಗೀಗೆ ಮಂಗಳೂರಿನಲ್ಲಿ ಚಕ್ಕರ್ಪೆಗೆ ರೇಟ್ ಹೆಚ್ಚು ಉಂಟಂತೆ. ಸುಮ್ಗೆ ಕೂತ್ಕೊಳ್ಳಿ, ಯಾರು ಹೇಳಿದ್ದು? ಮಿಲಿಟ್ರಿ ರಮೇಶ್ ಬಾಬು ದನಿಗಳು. ಹೌದಾ? ಅವ್ರು ಹೇಳಿದ್ದು ಹೌದಾ? ಈಗ ಈಗಲೇ ಹೋಗಿ ಮಂಗಳೂರಿಗೆ 2 500 ನೋಟು ಕೊಟ್ಟರು. ಹೆಂಡತಿ 2 500 ನೋಟು ಗಂಡನ ಕೈಗೆ ತುರುಕಿದ್ದು, ಬೇಗ ಹೋಗಿ ಅಂದೆ. ಇವ ಬಂದ, ಫಸ್ಟು ಮಂಗಳೂರಿಗೆ ಹೋಗೋ ಬಸ್ ಯಾವುದು ಅಂತಂದು ಕೇಳಿದ. ಎದುರಿನ ಗಾಡಿ ತೋರಿಸಿದರು, ಅದು ಶಟ್ಲ್. ಅದಕ್ಕೆ ಹೋಯ್ತು. BC ರೋಡು ದಾಟಿದ ಮೇಲೆ ಬಿಡಲೇ ಇಲ್ಲ. ಎಲ್ಲಿ ಬಸ್ಸು ನಿಲ್ತದೋ ಅಲ್ಲಿ ಕೇಳಿದು, ಹಂಪನಕಟ್ಟೆ ತಾಜ್ ಮಹಲ್ ಬತ್ತಂಡ ಅಂತ ಕಂಡಕ್ಟರ್ ಹತ್ರ. ತಾಜ್ ಮಹಲ್ ಬರೋಡತ್ತೆ, ಹಂಪನಕಟ್ಟೆ ಬರೋಡತ್ತೆ, ಪಣಪೆ ಅಂತ ಹೇಳಿದೆ. ಮತ್ತೆ ಸ್ವಲ್ಪ ಮುಂದೆ ಹೋಯ್ತು, ಪರಂಗಿಪೇಟೆಯಲ್ಲಿ ಬಸ್ ನಿಂತಿತ್ತು, ಜನ ಇಳಿದ್ರು ಹತ್ತಿದ್ರು. ತಾಜ್ ಮಹಲ್ ಬತ್ತಂಡ ಬರೋಡ ತೆಣ್ಣ ಬರ್ಪುಜವು ನಮನೆ ಅಡೆ ಪೋಪುನೆ. ಮತ್ತು ಬಸ್ ಮುಂದೆ ಹೋಯಿತು. ಪಡೀಲ್ನಲ್ಲಿ ಬಸ್ಸು ನಿಂತು ಇಳಿದ ಕೂಡಲೇ ಜನ ಸ್ವಲ್ಪ ಜಾಸ್ತಿ ಕಂಡಿತ್ತು, ವಾಹನಗಳು. ಅಣ್ಣ ಹಂಪನಕಟ್ಟೆ ಬತ್ತಂದ ಎರೆಗೆ ಮರೆತ ಪಾತೆರದ ಕುಳ್ಳೆ ಹೋಯ್ತು, ನೂಕುದು ಮಾಡುವ ಏರಿ ನೀವು ಪಂಡ ಗೊತ್ತಾ ಪೂಜ ಅಂದ. ಆ ಥರದೇ ಕೂತ. ಹಂಪನಕಟ್ಟೆ ಬಂದ ಕೂಡಲೇ ಇಳಿಸಿದರು. ಇವ ಸೀದಾ ತಾಜ್ ಮಹಲಿಗೆ ಹೋದ. ತಾಜ್ ಮಹಲಿಗೆ ಹೋಗಿ ಎಂತ ಹೇಳಬೇಕು ಅಂತ ಗೊತ್ತಿಲ್ಲ. ಮೆನು ತಂದು ಕೊಟ್ಟರು, ಓದಲಿಕ್ಕೆ ಬರೋದಿಲ್ಲ. ಇವ ಅದನ್ನು ಅಡಿ ಮೇಲೆಲ್ಲ ಹಿಡ್ದ ಎಲ್ಲ ನೋಡಿದ. ಅಷ್ಟೊತ್ತಿಗೆ ಆಚೆ ಈ ನಮ್ಮ ಇತಿಹಾಸಕಾರರು VB ಅರ್ತಿಗಜೆಯವರು, ಅವರು ಶಿವಮೊಗ್ಗದಿಂದ ಬಂದವರು ಮಂಗಳೂರಿಗೆ ಬಂದರು. ಅವರು ಎಂತ ಉಂಟು ಅಂತ ಹೇಳ್ಕೊಳ್ಳೋಗ ಎಲ್ಲ ನೋಡಿದರು, ಬೋರ್ಡಲ್ಲಿ ನೋಡಿದರು ಟುಡೇ ಸ್ಪೆಷಲ್ ಅಂತ. ಅವರು ಟುಡೇ ಸ್ಪೆಷಲ್ ಅಂತ ಹೇಳಿದರು, ಇವನು ಸಹ ಟುಡೇ ಸ್ಪೆಷಲ್ ಅಂತ ಹೇಳಿದ. ಆವತ್ತು ಟುಡೇ ಸ್ಪೆಷಲಲ್ಲಿ ಚಕ್ಕರ್ಪೆ ದೋಸೆ. ನೀವು ನಗಾಡ್ತೀರಿ, ಅವನ ಕಷ್ಟ ಅವನಿಗೆ ಗೊತ್ತು. ಚಕ್ಕರ್ಪೆ ದೋಸೆ ಅವರಿಗೂ ಬಂತು, ಇವರಿಗೂ ಬಂತು. ಇವತ್ತಿಂದ ಕಾರಣ ಉಂಟು. ಚಕ್ಕರ್ಪೆ ಅದು ಆದರೂ ಚಟ್ನಿ ಬೇರೆ ಅಲ್ವಾ? ತಿಂದ ಆಗುವಾಗ ಆಚೆ ಬದಿ BSNLನಲ್ಲಿದ್ದ ನಮ್ಮ ಭಟ್ರು ಮಂಗಳೂರಿನಲ್ಲಿ ಕೆಲಸ ನಿಮಿತ್ತ ಬಂದು ಒಂದು ಮನೆಯಲ್ಲಿ ಹೆಚ್ಚು ಸ್ವೀಟ್ ತಿನ್ನಲಿಕ್ಕಿಲ್ಲ.
ಅವ್ರು ಹಾಗೆ ಕಾಶಿ ಹಲ್ವ ತಿಂದವರು ರಿಪೀಟ್ ಅಂತ ಹೇಳಿದರು. ಇವನು ಕಾಶಿ ಹಲ್ವ ಅವರಿಗೆ ಬಂದದ್ದು ನೋಡಿ ಇವನಿಗೆ ಹೀಗೆ ಮಾಡಿ ರಿಪೀಟ್ ಅಂತ ಹೇಳಿದೆ. ಇವನಿಗೆ ಚಕ್ಕರ್ಪೆ ದೋಸೆ ಬಂತ. ವಿ ಪಿ ಆರ್ತಿಕಜವರಿಗೆ ಒಳ್ಳೆ ಹಶ್ವಾಗಿತ್ತು. ಅವರು ಸಿಂಗಲ್ ಬನ್ಸ್ ಅಂತ ಹೇಳಿದರು. ಸಿಂಗಲ್ ಬನ್ಸ್ ತಿಂದು ಇವರು ಆ ರುಚಿ ನೋಡಿ ತಿನ್ನೋದು, ಅದನ್ನು ತುಂಡು ತುಂಡು ಮಾಡಿ ತಿನ್ನುವಾಗ ನೋಡುವಾಗ ಇವನೇ ಕಲ್ಪನಾ ಲಹರಿಯಲ್ಲಿ ಹೋದ. ಕಲ್ಪನಾ ಲಹರಿಯಲ್ಲಿ ಹೋಗಿ ಅವರಿಗೆ ಈ ಬನ್ಸು ತಿಂದದ್ದು ರುಚಿ ಆಯಿತು. ಬನ್ಸಿಗೆ ಕೊಟ್ಟ ಗಸಿ ಖುಷಿ ಆಯಿತು. ಬನ್ಸು ಬಿಸಿ ಇತ್ತು. ಅವರು ಒನ್ಸ್ ಮೋರ್ ಅಂತ ಹೇಳಿದರು. ಅವರಿಗೆ ಬನ್ಸು ಬಂತು. ಒನ್ಸ್ ಮೋರ್ ಅಂತ ಹೇಳುವಾಗ ಇವನಿಗೆ ಪುನಃ ಚಕ್ಕರ್ಪೆ ದೋಸೆ ಬಂತು. ಇವನ ಗಡಿಬಿಡಿಯಾಗಿ ಟೇಬಲ್ಗೆ ಬಿದ್ದವ ವೆನ್ಲಾಕಿನಲ್ಲಿ ಅಡ್ಮಿಟ್ ಆಗಿದ್ದಾನೆ. ನೀವು ನಗಾಡ್ತೀರಿ, ಅವನ ಭಂಗ ಅವನಿಗೆ ಗೊತ್ತು. ಇನ್ನೊಮ್ಮೆ ಇದೆಲ್ಲ ನಿಜವಾದ್ದು, ಹತ್ತಿರ ನಿಜವಾದ್ದು ಅಂತೇಳಿ. ಹೇಗೆ ಅಂತ ಹೇಳಿದರೆ, ಭಾರತ, ಅಮೇರಿಕ, ರಷ್ಯಾ 3 ಸ್ನೇಹಿತರು ಒಟ್ಟೊಟ್ಟಿಗೆ ಹೋಗ್ತಾಯಿದ್ರು. ಒಟ್ಟೊಟ್ಟಿಗೆ ಹೋಗುವಾಗ ಇದು ಈಗಿದ್ದಲ್ಲ ಸಂಗತಿ, ಈಗಿದ್ದಲ್ಲ. ಈಗ ನರೇಂದ್ರ ಮೋದಿಯವರ ಆಡಳಿತದಲ್ಲಿದ್ದೇವೆ. ಯಾವುದಕ್ಕೂ ನಾವು ಚಂದ್ರಯಾನ ಮಾಡಿದ್ದೇವೆ ಸುಮಾರು ವರ್ಷ ಮುಂಚೆ. ಆವಾಗ ಅಮೇರಿಕದವ ಹೇಳಿದ, ನಾವು ಒಂದು ಸೂಪರ್ಸಾನಿಕ್ ವಿಮಾನ ಮಾಡಿದ್ದೇವೆ, ಆಕಾಶದಲ್ಲಿ ಹೋಗ್ತದೆ. ಇಡೀ ನಮ್ಮ ಇದ್ರ ವ್ಯಾಪ್ತಿಯಿಂದಲೂ ಹೊರಗೆಲ್ಲ ಒಂದು 2 ಬೆರಳು ಕೆಳಗೆ, ನಮ್ಮ ವಲಯ ಉಂಟಲ್ಲ ಆಕ್ಸಿಜನ್ ಇರೋದು 2 ಬೆರಳು ಕೆಳಗೆ ಅಂತೇಳಿ. ರಷ್ಯಾದವ ಬಿಡಲಿಲ್ಲ, ನಮ್ಮದೊಂದು ಸೂಪರ್ ಸಬ್ಮೆರಿನ್ ಉಂಟು, ಭೂಮಿಯ ಅಡಿಯಲ್ಲಿ ಹೋಗ್ತದೆ. ಹೇಗೆ ಕಾವಲಿಗೆಯಿಂದ ದೋಸೆ ಬೀಸ್ತಿರಲ್ಲ ಆ ರೀತಿ 2 ಬೆರಳು ಮೇಲೆ ಅಂತೇಳಿ. ಭಾರತದವ ಬಿಡ್ತಾನ ಆವಾಗ? ನಾವು ಯಾವುದಕ್ಕೂ ಹೆದರುವುದಿಲ್ಲ, ನಾವು ಮೂಗಿನಲ್ಲೇ ಊಟ ಮಾಡ್ತೇವೆ 2 ಬೆರಳು ಕೆಳಗೆ ಅಂತೇಳಿದ. ಆ ರೀತಿ ಒಮ್ಮೆ ಲಾರಿಯವ ರಿವರ್ಸ್ ತೆಗೆದ. ಲಾರಿಯ ಕ್ಲೀನರ್ ರಜೆ ಮಾಡಿದ್ದ. ಎಲ್ಲ ದಸರಾ ಅದು ಇದು ಕಾರ್ಯಕ್ರಮ, ಎಲ್ಲ ಜನಜಂಗುಳಿ, ಅಲ್ಲೆಲ್ಲಿ ಶಾಮಿಯಾನ, ಅಲ್ಲೆಲ್ಲಿ ಕಾರ್ಯಕ್ರಮ, ನಿಲ್ಲಿಸಲಿಕ್ಕೆ ಜಾಗ ಇಲ್ಲ. ನಿಲ್ಲಿಸಿದಲ್ಲಿ ಮತ್ತೊಬ್ಬರು ಅಂಗಡಿ, ನನ್ನ ಅಂಗಡಿ ಎದುರು ತೆಗಿ ಅಂತ ಹೇಳೋದು. ಎಲ್ಲೋ ಕೊಂಡೋಗಿ ನಿಲ್ಲಿಸಿದವ ರಿವರ್ಸ್ ತೆಗಿಲಿಕ್ಕೆ ಕಷ್ಟಪಟ್ಟ. ಆಗ ಅಲ್ಲಿ ಒಬ್ಬ ಪಾಪದವ ಕೂತ್ಕೊಂಡಿದ್ದ. ಅವನ ಹತ್ರ ಹೇಳಿದ, ತಾಗಂಡ ಪನೋಡಣ್ಣ ಅವ ಅಂತಲೇ. ಬರಡು ಲಾರಿಯನ್ನು ರಿವರ್ಸ್ ತೆಗಿಯುವಾಗ ಅವ ಬರಡು ಅಂತ ಡಿಬ್ಬ ಬಿತ್ತು ಒಟ್ಟು. ಇತ್ತೇದಾಗಂಡು ಅಂತೇಳಿ. ಯಾವಾಗಲೂ ನಾವು ಹೇಳುವಾಗ ನಾವು ಏನು ಹೇಳ್ತೇವೆ ನಮಗೆ ಅಕ್ಕಲ್ಬೇಕು. ಡ್ರೈವರ್ ಹೇಳಿದ್ದು ತಾಗಂಡ ಪನ್ನೊಡ್ಡು ಅಂತ. ತಪ್ಪೇ ಮಾಡಲಿಲ್ಲ, ತಾಗಿದ ಕೂಡಲೇ ಹೇಳಿದ, ತಾಗುವಲ್ಲಿವರೆಗೆ ಅವ ಹೇಳಲಿಲ್ಲ. ಮತ್ತು ವಿ ಬಿ ಆರ್ತಿಕಜವರು ನನ್ನ ಹತ್ರ ಒಂದು ಮಾತು ಹೇಳಿದರು, ಯಾವಾಗಲೂ ಆಸ್ಪತ್ರೆಯಲ್ಲಿ ಇರುವವರನ್ನು ನೋಡಲಿಕ್ಕೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರ್ದು ಅಂತೇಳಿ. ನಾನು ಅವರು ಹೇಳಿದ ಮಾತಂತೂ ಸತ್ಯ ಅಂತ ನನಗೂ ಗೊತ್ತಿತ್ತು. ಹಾಗೆ ನನ್ನ ಮಿತ್ರ ಒಬ್ಬ ಡೆಂಗ್ಯೂ ಜ್ವರದಿಂದ ಅಡ್ಮಿಟ್ ಆಗಿದ್ದ. ಬರಿಗೈಯಲ್ಲಿ ಹೋಗಬಾರ್ದು, ಹಾಗಾದರೆ ಹೇಗೆ ಹೋಗಬೇಕು ಅಂತೇಳಿ. ಹಣ್ಣು ಹಂಪಲು ಏನಾದ್ರು ತೆಗೆದು ಹೋಗಬೇಕು ಅಂತೇಳಿ. ಸರಿಯಪ್ಪ, ನಾನು ಹಾಗೆ ಹಲಸಿನ ಹಣ್ಣೆ ತೆಗೆದುಕೊಂಡು ಹೋದೆ. ಸಣ್ಣದಾಗಬಾರ್ದು, ಹಣ್ಣು ಹಂಪಲು. ಅವ ಇನ್ನೂ ಡಿಸ್ಚಾರ್ಜ್ ಆಗಲಿಲ್ಲ. ಇತಿಹಾಸಕಾರರಾದ ವಿ ಬಿ ಆರ್ತಿಕಜೆ ಅವರು ಪುತ್ತೂರಿನವರೇ. ಅವರ ಇತಿಹಾಸದ ಪುಸ್ತಕವನ್ನು ಓದಿ ನಾನು ಪಾಸಾದೆ 8ನೇ 9ನೇ. ಆ ನಂತರ ಮೊಬೈಲ್ ಬಂತು. ನಾನು ತೆಗೆದು ಒತ್ತಿದ್ದೆ, ಟಿಪ್ಪು ಸುಲ್ತಾನ್ನ ಗಲಾಟೆ ಆಯ್ತಲ್ಲ ಆ ಸಮಯದಲ್ಲಿ. ನೀವು ಕರೆ ಮಾಡಿದ ನಂಬರ್ ಚಾಲ್ತಿಯಲ್ಲಿಲ್ಲ ಅಂತ ಬಂತು. ಟಿಪ್ಪು ಸುಲ್ತಾನಿಗೆ ಮಾಡಿದ್ದು. ಮತ್ತೆ ನೋಡುವಾಗ ನಾನು ಕೇಳಿದೆ, ಟಿಪ್ಪು ಸುಲ್ತಾನ್ ನಂಬರ್ ಚೇಂಜ್ ಆಗಿದೆ ಅಂತ. ಎಲ್ಲಿ ನೀನು ನೋಡಿದ್ದು ಅಂತ. ಆರ್ತಿಕಜೆಯವರು ಬರೆದ ಪುಸ್ತಕದಲ್ಲಿತ್ತು. ಅದು ಮೊಬೈಲ್ ನಂಬರ್ ಅಲ್ಲ, ಅವನ ಎಲ್ಲಿಂದ, ಯಾವ ತಿಂಗಳಿಂದ, ಯಾವ ಇಸವಿಯಿಂದ ಎಲ್ಲಿವರೆಗೆ ಅವ ಇದ್ದ ಅಂತೇಳಿ ಬರ್ದದ್ದವರು. ನಿನ್ನ ಗಡಿಬಿಡಿ ಅಂತ ಹೇಳಿ. ಹಾಗೆ ಯಕ್ಷಗಾನ ಕನ್ನಡದ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡಿನ ನೆಲದ ಗುಣ. ಯಕ್ಷಗಾನ ಇಲ್ಲದೆ ಯಾವ ಕಾರ್ಯಕ್ರಮವೂ ಸಂಪೂರ್ಣ ಅಂತ ಆಗೋದಿಲ್ಲ. ಗಂಡು ಮೆಟ್ಟಿದ ನೆಲ ಆ ರೀತಿ. ಆದರೆ ಕೆಲವು ಕಲಾವಿದರು, ಈಗೆಲ್ಲ ಕಾಲಮಿತಿಯೆಲ್ಲ ಬಂದಿದೆ, ಕಲಾವಿದರ ಜೀವನ ಯೋಗ್ಯವಾಗಿದೆ. ಮುಂಚೆಲ್ಲ ಭಾರಿ ಕಷ್ಟದಲ್ಲಿದ್ದರು. ಆ ರೀತಿ ಕಷ್ಟದಲ್ಲಿರುವಾಗ
ಒಂದು ರಕ್ಕಸ ವೇಷದವ ಮತ್ತು ದೇವರ ವೇಷದವರು ಯುದ್ಧ ಆಗ್ತಾಯಿತ್ತು. ಕೃಷ್ಣ, ಅರ್ಜುನ, ದುರ್ಯೋಧನ, ಸುಯೋಧನ ಇತ್ಯಾದಿ ಇತ್ಯಾದಿ. ಈ ಸುಯೋಧನ ಮಾಡಿದವನಿಗೆ ಈ ಬತ್ತಿಗೆ ಬೆಂಕಿ ಕೊಟ್ಟಾಗಿದೆ, ಎಳಿತಾ ಇದ್ದ ಹೊಗೆ ಬತ್ತಿ ಇಳಿಯೋಗಿ ಇವನ ಪ್ರವೇಶದ ಪದ್ಯ ಬಂತು. ಗಡಗಡ ಗಡಗಡ ಗಡ ಕ್ರಂಗ್ 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 ಅಂತೇಳಿ ಈ ಬೇಡಿಯನ್ನು ಅಲ್ಲಿಗೆ ನಂದಿಸಿದ, ಸೀದಾ ಸ್ಟೇಜಿಗೆ ಬಂದ. ನಿಂದುವಾಗ ಬಾಯಿಂದ ಹೊಗೆ ಬಂದ ಕೂಡಲೇ ಕೃಷ್ಣ ಕೇಳಿದ, ಅಯ್ಯ ಏನಯ್ಯ ನಿನ್ನ ಹೊಟ್ಟೆಯಲ್ಲಿ ಈ ರೀತಿ ಬೆಂಕಿ? ಸನ್ನಿವೇಶಕ್ಕೆ ಜಸ್ಟ್ ಸುಧಾರಿಸಿಕೊಂಡು ಹೇಳಿದ, ನಿಮ್ಮೆಲ್ಲರ ಮೇಲಿನ ಹೊಟ್ಟೆ ಕಿಚ್ಚು ಈಗ ಹೊಗೆಯಾಗಿ ಇದು ಬರ್ತಾ ಉಂಟು, ಜಾಗ್ರತೆ, ನಿಮ್ಮನ್ನು ಹೀಗೇ ಬಿಡುವುದಿಲ್ಲ, ನಿಮ್ಮ ಬಣ್ಣವನ್ನು ತೆಗಿತೇನೆ, ಮಣ್ಣು ಮಾಡ್ತೇನೆ ಅಂತೇಳಿ ಹೇಳಿದ. ಅಷ್ಟೇ ಆದುವಾಗ ಮತ್ತೊಮ್ಮೆ ಯಕ್ಷಗಾನದ ಒಂದು ಕಾರ್ಯಕ್ರಮ ಪುತ್ತೂರು ಹಾರಾಡಿ ನಮ್ಮ ಕಂಪೌಂಡ್ರದ್ದು ಭಾರಿ ವಿಶೇಷದ ಕಾರ್ಯಕ್ರಮ. ಮಧ್ಯಾಹ್ನ ಅನ್ನ ಸಂತರ್ಪಣೆ, ಪಾಯಸ, ಕಡಲೆಬೇಳೆ ಪಾಯಸ, ಹೋಳಿಗೆ, ಲಾಡು, ಪುನಃ ಪೋಡಿ, ಎಂತೆಲ್ಲ ಕೊಟ್ಟು ರಾತ್ರಿ ಪುನಃ ಊಟ. ಭಾಗವತರು ಶ್ರುತಿ ಹಿಡಿದ್ರು. ಅಂಬುರು ಹದಳ ನೇತ್ರಿ ಹೇಳಬೇಕಾದ್ರೆ ಮುಂಚೆ ಯಾರೊಬ್ಬರು ಹೂಸು ಬಿಟ್ಟರು. ಹೂಸು ಬಿಟ್ಟ ಕೂಡಲೇ ಈ ಭಾಗವತರಿಗೆ ಒಳ್ಳೆ ಸಿಟ್ಟು. ಅವರು ಕೇಳಿದರು, ಹೂಸು ಬಿಟ್ಟವರಾರು ಅಂತ ಬದ್ಧರಿಸಿದರು. ಅಷ್ಟೊತ್ತಿಗೆ ಮದ್ದಳೆಯವರು ಬಡಿದ್ರು, ನಮ್ಮೊಳಗೆ ನಾವು ನಮ್ಮೊಳಗೆ ಅಂತೇಳಿ. ಅಷ್ಟೊತ್ತಿಗೆ ಚೆಂಡೆ ಅವನಿಗೆ ಮದ್ದಳೆನ ಮೇಲೆ ಸಿಟ್ಟು. ತೆಗೆದು ಕಾಯಿಸಿ ಹೊಡೆದದ್ದು, ರಾಂಬಟ್ 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 ರಾಂಬಟ್. ಚೆಂಡೆಯವರು ಕೃಷ್ಣಯ್ಯರು. ಚಕ್ರತಾಳದ ಕೂಡ್ಲಿ ಬರೆದು ಚಕ್ರತಾಳದಲ್ಲಿ ಬಡಿದ್ರು, ಕಿಷ್ಣೆ 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 ಅಂತ ಅವರು ಬಡಿದ್ರು. ಅಷ್ಟೊತ್ತಿಗೆ ಈ ಹಾರ್ಮೋನಿಯಂನವ ಚಕ್ರತಾಳ ನೋಡಿ ನೇವು 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 ಅಂತ. ಅಷ್ಟೊತ್ತಿಗೆ ಭಾಗವತರ ಸಿಟ್ಟು ಸ್ವಲ್ಪ ಕಡಿಮೆ ಆಯಿತು. ಅಂಬುರುಹದಳ ನೇತ್ರೇ ಪ್ರಸಂಗ ಮುಂದೋಯ್ತು. ಇನ್ನೊಂದಕ್ಕೆ ಅವಕಾಶ ಉಂಟಾ? ಸಾಕ? 2 ನಿಮಿಷ ಉಂಟಾ? ಒಂದು ಸುಶ್ರಾವ್ಯ ಹಾಡು ಹೇಳಿದ್ದಾರೆ, ನಾನೊಂದು ಹಾಡು ಹೇಳ್ತೇನೆ. ಯಾಕೆಂದರೆ ಮುಂಚಿನ ಕಾಲದಲ್ಲಿ ಪದ್ಯವನ್ನು ಆ ರೀತಿ ಬರಿತಾ ಇದ್ದರು. ಈಗ ಬರೆಯೋದು ಹೇಗೆ? ಕುಂಬಳಕಾಯಿ ಬಳ್ಳಿಯಲ್ಲಿಟ್ಟನು, ನಮ್ಮ ಶಿವ ನೆಲ್ಲಿಕಾಯಿ ಮರದಲ್ಲಿಟ್ಟನು. ಸರಿ, ಉಲ್ಟ ತೋರಿಸೋದು. ಮುಂಚಿನ ಕಾಲದೊಂದು ಪದ್ಯ ಹೇಳ್ತೇನೆ. ಎಂಗೇಜ್ಮೆಂಟ್ ಆಯಿತು ಹುಡುಗನೊಂದಿಗೆ. ಹುಡುಗ ಮಿಲಿಟ್ರಿಯಲ್ಲಿದ್ದ, ವಿಮಾನದಲ್ಲಿ ಹೋಗೋದು, ಏರ್ಫೋರ್ಸ್. ಲವ್ ಲೆಟ್ರ್ ಆಚೀಚೆ ಹೋಯಿತು. ಈ ಲೆಟ್ರ್ ಹುಡುಗಿಗೆ ಪರೀಕ್ಷೆ, MSc ಪರೀಕ್ಷೆ. ಈ ಲೆಟ್ರ್ ಮತ್ತು ಫೋಟೋ ಒಂದು ಕಳಿಸಿದ ಹುಡುಗ ಮಿಲಿಟ್ರಿಯಲ್ಲಿರುವ ಯೂನಿಫಾರ್ಮ್ನಲ್ಲಿ. ಅದನ್ನಿಟ್ಟುಕೊಂಡು ದೇವರ ಕೋಣೆಯಲ್ಲಿ ಕೂತು ಓದುದು ಪರೀಕ್ಷೆಗೆ. ನಿನ್ನ ಸವಿ ನೆನಪೇ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸವಿ ನೆನಪೇ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ಅಷ್ಟೊತ್ತಿಗೆ ತಂದೆ ಬಂದರು. ತಂದೆ ಹೀಗೆ ಬರುವಾಗ ನೆರಳು ಬರ್ತದೆ, ಮುಂಚಿನ ಟ್ಯೂಬ್ಲೈಟ್. ನೆರಳು ಬಂತು. ನೆರಳು ಬಂದ ಕೂಡಲೇ ಹುಡುಗಿಯದ್ದು ಸಂಗತಿಯೇ ಚೇಂಜಿ. ಸ್ವಾಮಿ ಶಂಕರನೇ ಶಶಿಧರನೇ ಗಂಗಾಧರ, ಬಾಳಲ್ಲಿ ಬೆಳಕಾಗು ಮಹೇಶ್ವರ, ನನ್ನ ಕೈ ಹಿಡಿದು ಕಾಪಾಡು ಕರುಣಾಕರ. ಮಗಳಿಗೆ ಪರೀಕ್ಷೆ, ವಧು ಪರೀಕ್ಷೆಯಲ್ಲಿ ಪಾಸಾಗಿದ್ದಾಳೆ, ಈ ಪರೀಕ್ಷೆಯಲ್ಲಿಯೂ ಪಾಸಾಗ್ತಾಳೆ ಅಂತ ಅಪ್ಪನಿಗೆ ಧೈರ್ಯ ಆಯಿತು. ಅಪ್ಪ ಎಲೆ ಉಗುಳ್ಲಿಕ್ಕೆ ಆಚೆ ಹೋದರು. ಅಮ್ಮ ಬಂದರು ಕೂಡ್ಲಿ, ಸ್ವಾಮಿ ಶಂಕರನೇ ನಿನ್ನ ಸವಿ ನೆನಪೆ, ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. 75-80ನೇ ಇಸವಿಯಲ್ಲಿ ಸಿನಿಮಾ ನೋಡಿದವರಿಗೆಲ್ಲ ನೆನಪಾಯಿತು. ಧನ್ಯವಾದಗಳು. ಶುಭ.
ಚಪ್ಪಾಳೆ ಇನ್ನೊಮ್ಮೆ ಜೋರಾಗಿ ತಟ್ಟಿ ನೋಡೋಣ. ಅಂಗೈಯಲ್ಲೇ ಆರೋಗ್ಯ ಅಲ್ವೇ. ಈಗ ನಮ್ಮ ಭಾಗ್ಯಕ್ಕ ಆ್ಯಂಡ್ ಟೀಮಿಂದ ಒಂದು ಸ್ಕಿಟ್ ಬನ್ನಿ. ಎಲ್ಲರಿಗೂ ವಂದನೆಗಳು. ಮಾತೆ ಶಾರದೆಗೆ ಕೊಡಮಡುತ್ತಾ ನಮ್ಮೊಂದು ಸಣ್ಣ ಪ್ರಹಸನವನ್ನು ಶುರು ಮಾಡ್ತಾ ಇದ್ದೇವೆ. ಹಲೋ, ಹಾಯ್. ನಿಮಗೆ ನನ್ನನ್ನು ಪರಿಚಯ ಉಂಟಾ? ಅಲ್ಲ, ಪರಿಚಯ ಮಾಡಬೇಕು. ಎಲ್ಲಿಗಾದರೂ ಹೋದರೆ ನಾವು ಫಸ್ಟಿಗೆ ನಮ್ಮ ಪರಿಚಯ ಹೇಳಬೇಕಲ್ಲ. ಮತ್ತು ನಾನು ನಿಮ್ಮ ಪರಿಚಯವನ್ನು ಕೇಳ್ತೇನೆ. ಮತ್ತು ಒಂದೊಂದು ಸಲ ನನಗೆ ಎಂತಾಗ್ತದೆ ಅಂತ ಹೇಳಿದರೆ ಹೇಳಿದ್ದು ಮರ್ತೋಗ್ತದೆ. ಹಾಗೆ ಫಸ್ಟಿಗೆ ನನ್ನ ಪರಿಚಯ ಹೇಳಬೇಕಲ್ಲ. ನನ್ನ ಹೆಸರು ಸೀತಾ ಅಂತ. ಎಲ್ಲರೂ ನನ್ನನ್ನು ಪೇಡೆ ಸೀತಕ್ಕ ಅಂತ ಹೇಳ್ತಾರೆ. ಅದು ನನ್ನ ಅಮ್ಮ ಸರಸಕ್ಕ. ಅದು ಈಗ ಹಾಗೆ ಬರಲಿಕ್ಕೆ ಒಂದು ಕತೆ ಇದೆ. ನನ್ನ ಅಜ್ಜಿಗೆ ಸಾಯುವ ಕಾಲಕ್ಕೆ ಪೇಡೆ ತಿನ್ನಬೇಕು ಅಂತ ಆಸೆ ಇತ್ತಂತೆ. ಅಜ್ಜಿ ಪೇಡೆ ಬೇಕು ಅಂತ ಹೇಳ್ತಾ ಇದ್ರಂತೆ. ಅಮ್ಮ ಒಳಗೆ ಹೋಗಿ ಹೊರಗೆ ಬರುವಷ್ಟರಲ್ಲಿ ಅಜ್ಜಿ ಗೊಟಕ್. ಅಮ್ಮನ ಕೈಯಲ್ಲಿ ಒಂದು ಪೇಡ ಹಾಗೆಯೇ ಬಾಕಿ ಇತ್ತಂತೆ. ಆವಾಗಲೇ ಎಣಿಸ್ಕೊಂಡ್ಲಂತೆ. ಒಂದು ಶರ್ಟ ಮಾಡಿದ್ಲು, ನಾನು ಮುಂದೆ ಒಂದು ಪೇಡದ ಅಂಗಡಿ ತೆಗಿತೇನೆ ಅಂತ. ಹಾಗೆ ತೆರೆದು ಬಿಟ್ಲು. ಅಲ್ಲ, ನೀವು ಹೆದರ್ಕೋಬೇಕಾಗಿಲ್ಲ, ನನ್ನ ಕೈಯಲ್ಲಿ ಚೀಲ ಇದೆ ಅಂತ. ಅಲ್ಲ, ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಹೇಮ ಮತ್ತು ಕಮಲ. ಈ ಹೇಮ ಮತ್ತು ನಾನು ಸಣ್ಣದಿರುವಾಗ ಕ್ಲಾಸ್ಮೇಟ್ಸ್ ಆಗಿದ್ದೆವು. ಒಂದೇ ಬೆಂಚಿನಲ್ಲಿ ಕೂತು ಹತ್ತಿರ ಕೂತು ರಾಜಿಕೋಪ ಹೀಗೆ ಮಾಡ್ತಾ ಇದ್ದೇವಲ್ಲ, ಹಾಗೆಲ್ಲ ಮಾಡ್ತಾ ಇದ್ದೆವು. ಒಂದು ಸಲ ನಾವು ಇಂಗ್ಲೀಷ್ ಬರ್ತದೆ ಅಂತ ಇಂಗ್ಲೀಷ್ ಮಾಸ್ಟ್ರ ಮನೆಯ ಗೇಟಿನ ಎದುರೇ ಕೂತು ತಪ್ಪು ಇಂಗ್ಲೀಷ್ ಹೇಳಿ ಬೆನ್ನಿಗೆ 4 ಹೊಡೆತ ತಿಂದು ಈ ಕಿತಾಪತಿ ಪೊತೆಯನ್ನು ನಾನು ಮನೆಯಲ್ಲಿ ಕೂಡ ಹೇಳಲಿಲ್ಲ. ಈಗ ನಿಮ್ಮ ಹತ್ರ ಮಾತ್ರ ಹೇಳಿದ್ದು. ನೀವು ಯಾರ ಹತ್ರ ಹೇಳಬೇಡಿ, ಆಯಿತಾ? ಹಾಂ, ಹಾಗೆ ಹೇಳಿ. ಅಲ್ಲ ಹೇಮಕ್ಕ, ಅಲ್ಲಿ ನೋಡಿ ಸೀತಕ್ಕ ಒಬ್ಬೊಬ್ಬರೇ ಮಾತಾಡ್ತಿದ್ದಾರೆ. ಅಲ್ಲ, ಅವರು ಒಬ್ಬರೇ ಮಾತಾಡೋದೆಂಥದ್ದು? ಅವರ ಪೇಡದ ಸುದ್ದಿ ಇರಬೇಕು, ಅದೇ ಇರಬೇಕಲ್ಲ. ಹೌದು. ಹಾಂ, ಸೀತಕ್ಕ, ನೀವೇನಿಲ್ಲಿ? ನೀವು ಒಬ್ಬರೊಬ್ಬರೇ ಮಾತಾಡ್ತಾ ಇರೋದು ಇಲ್ಲಿಂದ ಅಲ್ಲಿವರೆಗೂ ಕೇಳಿಸ್ತದೆ. ಅದೇ ನನ್ನ ಪೇಡೆ ಕಥೆಯ. ತೋ, ಅದು ಇದ್ದದ್ದೆಯ. ಅದು ಬಿಟ್ಟು ಬೇರೆ ಎಂತಾದರೂ ಹೇಳು, ಎಲ್ಲರೂ ಕೇಳಬಹುದು ಅದನ್ನು. ಅದನ್ನು ಹೇಗೆ ಬಿಡುವುದು? ಅದು ನಮ್ಮ ವಂಶದ ಕೀರ್ತಿ ಪತಾಕೆ ಅಲ್ವಾ? ಅದು ಹೌದು, ಬಿಡ್ಲಿಕ್ಕೆ ಆಗುವುದೇ ಇಲ್ಲ. ಎಲ್ಲಿಗೆ ಹೊರಟದ್ದು? ನೀವೆಲ್ಲಿಗೆ ಹೊರಟದ್ದು? ಅಲ್ಲ, ನೀವೀಗ ಎಲ್ಲಿಗೆ ಹೊರಟ್ರಿ? ನಾವಾ ಅದಿವತ್ತು ವಾರ್ಷಿಕೋತ್ಸವಕ್ಕೆ ಹೊರಟದ್ದು. ಮಕ್ಕಳ ವಾರ್ಷಿಕೋತ್ಸವನ? ಅಲ್ಲ, ಮಕ್ಕಳ ವಾರ್ಷಿಕೋತ್ಸವ ಅಲ್ಲ, ಅದು ಮಕ್ಕಳ ಅಮ್ಮಂದಿರ ವಾರ್ಷಿಕೋತ್ಸವ. ಮಕ್ಕಳ ವಾರ್ಷಿಕೋತ್ಸವ ಅಂದರೆ ಅಮ್ಮಂದಿರ ವಾರ್ಷಿಕೋತ್ಸವನ? ಹೌದು, ಗಮ್ಮತ್ತುಂಟದು. ಸ್ಪರ್ಧೆ? ಮಕ್ಕಳ ಅಮ್ಮಂದಿರ ವಾರ್ಷಿಕೋತ್ಸವ ಇವತ್ತು. ಅದರಲ್ಲಿ ಬೇರೆ ಬೇರೆ ಸ್ಪರ್ಧೆಗಳುಂಟು. ಸಂಗೀತ ಸ್ಪರ್ಧೆ ಇರ್ಬೋದು, ನೃತ್ಯವೋ, ದೇಶಭಕ್ತಿ, ರಂಗೋಲಿ ಇತ್ಯಾದಿ. ನಾನು ಮತ್ತು ಈ ಕಮಲ ಇದ್ದೇವಲ್ಲ, ಈಗ ಸಂಗೀತ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದೇವೆ. ಹೌದು, ಅದಕ್ಕೆ ಹೊರಟದ್ದು. ಅದೀಗ ಸ್ಪರ್ಧೆ ಮಾಡಿ ತಾಯಂದಿರಿಗೆ ಸ್ಪರ್ಧೆ ಮಾಡಿ ಮಕ್ಕಳಿಗೆ ಬಹುಮಾನ ಅಂತ ಅಲ್ಲ? ಅಲ್ಲ, ಅದು ಹಾಗಲ್ಲ. ಅದಕ್ಕೂ ಒಂದು ಕಾರಣ ಉಂಟು. ಏನಂದರೆ, ಈಗ ನೋಡಿ, ಮಾರುಕಟ್ಟೆಯಲ್ಲಿ ಹೊಸ ನಮೂನೆಯ ಪಾತ್ರೆಗಳು ಬಂದಿವೆ ಅಲ್ಲ.
ನಮ್ಮ ಮನೆಯಲ್ಲಿರುವುದು ಹಳೇ ನಮೂನೆ ಪಾತ್ರೆಗಳು. ಆಯಿತು, ನಮ್ಮವ್ರ ಹತ್ರ ಹೇಳಿದೆ ಮೊನ್ನೆ ಒಂದೆರಡು ಪಾತ್ರೆ ಹೊಸತು ತೆಕ್ಕೊಂಡು ಬರುವ ಅಂತ. ಇಷ್ಟು ಉಂಟಲ್ಲ ಇಲ್ಲಿ, ಅದನ್ನೆಂತ ಮಾಡ್ತೀರಿ? ಅದರಲ್ಲಿ ಅಡಿಗೆ ಮಾಡಿದರೆ ನಾನೇನು ಬೇಡ ಅಂತ ಹೇಳ್ತೇನೆಯಾ? ಇದು ನಿಮ್ಮದೊಂದು ಉಂಟಲ್ಲ, ಎಂತ ಹೇಳುವುದು ಅದಕ್ಕೆ, ಕೊಳ್ಳು ವಾಕುತನ, ಅದಕ್ಕೊಂದು ಮಿತಿಯೂ ಇಲ್ವಾ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸಿದರು. ಇನ್ನೇನು ಮಾಡೋದು? ನನ್ನ ಮನೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಕಮಲನ ಮನೆಯಲ್ಲಿಯೂ ಇದೇ ಗತಿ. ಹೌದು ಸೀತಕ್ಕ, ನನ್ನ ಯಜಮಾನರು ಕೂಡ ಒಂದು ಪಾತ್ರೆ ತೆಗಿಲಿಕ್ಕೆ ಬಿಡೋದಿಲ್ಲ. ಎಂತ ಮಾಡೋದು? ಈ ಟಿ ವಿ ಚಾನಲಲ್ಲಿ ಅಡುಗೆದು ದಿನ ನೋಡುವಾಗ ಹೊಸ ಹೊಸ ಪಾತ್ರೆಯಲ್ಲಿ ಅವರು ಅಡುಗೆ ಮಾಡುವಾಗ ಅದನ್ನು ತೆಕ್ಕೊಳ್ಬೇಕಂತೇಳಿ ತುಂಬ ಆಸೆ ಆಗ್ತದೆ. ಆದರೆ ಎಂತ ಮಾಡೋದು? ಇಷ್ಟು ಮನೆಯಲ್ಲಿ ತುಂಬ ಪಾತ್ರೆ ಉಂಟು, ಇದು ಖಾಲಿ ಆಗೋದು ಯಾವಾಗ? ಪಾತ್ರೆ ಎಲ್ಲ ತೆಗಿಲಿಕ್ಕೆ ಇಲ್ಲ ಅಂತ ಆರ್ಡರ್ ಆಗಿದೆ. ಮತ್ತೆಂತ ಮಾಡೋದು? ಹಾಗೆ ಇನ್ನು ಈ ಎಲ್ಲ ವಿಷಯ ಬೇಡ ಅಂತ ಹೇಳಿ ನಾವು ಒಂದು ಶಾಲೆಯಲ್ಲಿ ಒಂದು ಒತ್ತಡ ತಂದು ಮಕ್ಕಳ ತಾಯಿಯಂದರಿಗೆ ಸ್ಪರ್ಧೆ ಏರ್ಪಡಿಸಿ ಅವರಿಗೆ ಭಾಗವಹಿಸಿದ ಎಲ್ಲರಿಗೂ ಹೊಸ ನಮೂನೆಯ ಪಾತ್ರೆಯನ್ನು ಉಡುಗೊರೆಯಾಗಿ ಕೊಡಬೇಕು ಅಂತೇಳಿ. ಹೇಗೆ ನಮ್ಮ ಅಂದಾಜು? ಅಲ್ಲ, ಈಗ ಅದರೊಟ್ಟಿಗೆ ನನ್ನ ಪೇಡೆಯನ್ನೊಂದು ಕೊಡುವನ? ಅಯ್ಯೋ ಸೀತಕ್ಕ, ನಿಮ್ಮ ಪೇಡೆ ಖಾಲಿ ಆಗೋದೂ ಇಲ್ಲ, ಅದು ನೀವು ಕೊಡೋದು ಕೂಡ ಇಲ್ಲ. ಸಾಧಾರಣ ಪೇಡೆ ಬ್ಯಾಗಿಂದ ಹೊರಗೆ ಬರದೆ 1 ವರ್ಷ ಆಗಿರ್ಬೋದು. ಅವರ ಮನೆಗೆ ಹೋದರೆ ಕಾಪಿಗಾದ್ರೂ ಒಂದು ಪೇಡೆ ಕೊಟ್ಟದ್ದು ನಿಮಗೆ ನೆನಪುಂಟ? ಇಲ್ಲ ಇಲ್ಲ, ನಾನು ಇದುವರೆಗೂ ತಿನ್ನಲಿಲ್ಲ ಅವರ ಮನೆಯಲ್ಲಿ ಪೇಡ. ಮತ್ತೆ ಎಲ್ಲಿಗೆ ನಿಮ್ಮ ಪೇಡ? ನಿಮ್ಮ ಬೇಡವೇ ಬೇಡ. ಅದಲ್ಲ, ಅವರ ಪೇಡದ ಸುದ್ದಿ ಇವತ್ತಿಗೆ ಮುಗಿಲಿಕ್ಕಿಲ್ಲ. ಅದು ಸರಿ. ಅಲ್ಲಿ ಯಾರೋ ಬರ್ತಾ ಇದ್ದಾರಲ್ಲ, ನನಗೆ ನೋಡಿದ ಹಾಗೆ ನೆನಪು ಅವರನ್ನು, ಆದರೆ ಯಾರು ಅಂತ ಗೊತ್ತಾಗೋದಿಲ್ಲ. ನಿನಗೇನಾದರೂ ಪರಿಚಯ ಉಂಟಾ? ಅವರು ಪಾತಜ್ಜಿ ಅಲ್ವಾ? ಅವರು ನಮ್ಮ ದೂರದ ಸಂಬಂಧಿ ಆಗ್ತಾರೆ. ಪಾತಜ್ಜಿ? ಅದು ಹೌದು. ನಿಮಗೆ ಗೊತ್ತುಂಟವರನ್ನು? ಸ್ವಲ್ಪ ಅಂಗಡಿ ದೂರ ಅಲ್ಲ ಅವರಿಗೆ. ಅವರಿಗೆ ಕಿವಿ ಕೇಳುವುದಿಲ್ಲ ಮಾತ್ರ ಅಲ್ಲ, ಅವರೊಟ್ಟಿಗೆ ಮಾತಾಡಿದರೆ ಒಳ್ಳೆ ಗಮ್ಮತ್ತಾಗ್ತದೆ ನಿಮಗೆ. ನೋಡಿ, ಈಗ ನೀವೇನೆಲ್ಲ ಹೇಳ್ತೀರಿ ಅದಕ್ಕೆ ಅವರು ಇನ್ನೊಂದೇ ಉತ್ತರ ಕೊಡ್ತಾರೆ. ಹೌದಾ ಅಲ್ವಾ? ನೋಡಿ ನೋಡುವ. ಹಲೋ, ನಾನು ಪುತ್ತೂರಿಗೆ ಹೊರಟದ್ದು. ನವರಾತ್ರಿ ಅಲ್ಲ, ಹಾಗೆ ಹೊರಡುವಾಗ ದಾರಿ ಎಲ್ಲಿಂತ ಗೊತ್ತಾಗುವುದಿಲ್ಲ. ಯಾಕೆಂದರೆ ಕತ್ತಲೆ ಆಗ್ತಾ ಬಂತಲ್ಲ, ಹಾಗೆ ದಾರಿ ಸರಿ ಗೊತ್ತಿಲ್ಲ. ಆದರೆ ವಯಸ್ಸಾಯ್ತಲ್ಲ, ತಲೆ ಕೂದಲೆಲ್ಲ ಹಣ್ಣಾಗಿದೆ, ಹಾಗಾಗಿ ಎಲ್ಲಿ ದಾರಿ ಏನು ಅಂತೇಳಿ ಗೊತ್ತಾಗುವುದಿಲ್ಲ. ಆದರೂ ನಾನು ಒಳ್ಳೆ ಚೆನ್ನಾಗಿದ್ದೇನೆ, ಏನು ತೊಂದರೆ ಇಲ್ಲ. ಮನೆಯಲ್ಲಿ ಕುಳಿತು ಕುಳಿತು ಬೇಸರ ಆಯಿತು. ಹಾಗೆ ನಾನು ಹೀಗೆ ಹೊರಟದ್ದು. ಮನೆಯಲ್ಲಿ ಉಂಟಲ್ಲ, ವೃದ್ಧರಿದ್ದರೆ ಗೊತ್ತುಂಟಲ್ಲ ಹೇಗೆ ಅಂತ, ಪಿರಿ ಪಿರಿ ಕಿರಿ ಕಿರಿ. ಹಾಗೆ ನಾನು ಹೊರಟದ್ದು ಇಲ್ಲಿಗೆ. ಅಯ್ಯೋ, ದಾರಿ ಗೊತ್ತಾಗುವುದಿಲ್ಲಲ್ಲ, ಏನು ಮಾಡುದು? ಅರೆ ಕಮಲ, ನೀನು ಇಲ್ಲಿ ದೂರ ಹೊರಟದ್ದು? ಅರೆ ಪಾತಜ್ಜಿ, ನೀವಿಲ್ಲಿ? ನಾವು ಪುತ್ತೂರಿಗೆ, ಕಲ್ಲಾರಿಗೆ ಹೊರಟದ್ದು. ಪುತ್ತೂರಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲಿ? ನಾನು ಹೇಳಿದ್ದಲ್ವ ಈಗ. ಅಜ್ಜಿ ಅಜ್ಜಿ, ಇದುವೇ ಪುತ್ತೂರು. ಪುತ್ತೂರು ಇದುವೇ? ಏನು 5 ಕಿಲೋಮೀಟರ್ ಉಂಟಾ? ರಾಮ ರಾಮ, ಕಷ್ಟ ಕಷ್ಟ. ನೀವು ಹೇಳಿದ್ದು ಸತ್ಯ ಆಯ್ತಾ? ಮತ್ತೆ ನಾನು ಹೇಳಿದ್ದಲ್ವಾ. ಅಲ್ಲ, ಒಂದು ಪೇಡೆ ತಿಂತೀರಾ? ಒಂದು ಪೇಡೆ ಇವರಿಗೆ ಪೇಡೆ. ಈಗ ಇವರು ಹೇಳ್ತಾರೆ 10 ಕಿಲೋಮೀಟರ್ ಅಂತ. ನೋಡಿಬೇಕು ಅಲ್ಲ, ನೋಡಿ, ಸೀತಕ್ಕನಿಗೆ ಪೇಡೆಯ ಚಿಂತೆ, ಇವರಿಗೆ ಪುತ್ತೂರಿಯ ದಾರಿಯ ಚಿಂತೆ. ಏನು ಹೇಳ್ತೀರಿ ಇದಕ್ಕೆ? ಅದು ಹೌದು. ಅಲ್ಲ, ಇವರು ಕೇಳಿದ ಹಾಗೆ ಪುತ್ತೂರಿಗೆ 10 ಕಿಲೋಮೀಟರ್ ಉಂಟು ಅಂತ ಹೇಳ್ತಾರೆ. ಯಬ್ಬ, ಕಷ್ಟವೇ ಭಗವಂತ. ಅಜ್ಜಿ ಇದು ಪುತ್ತೂರು ಅಜ್ಜಿ, ಇನ್ನು ಎಲ್ಲಿಗೂ ಹೋಗ್ಲಿಕ್ಕಿಲ್ಲ, ಇದುವೇ ಪುತ್ತೂರು. ಏನು 15 ಕಿಲೋಮೀಟರ್ ಉಂಟಾ? ಆಯಿತು. ಈ ಅಜ್ಜಿಗೆ ಯಾರಪ್ಪ ದಾರಿ ಹೇಳೋದು? ಒಂದು ಸಲ ಕೇಳಿದರೆ 5 ಕಿಲೋಮೀಟರ್ ಆಯಿತು, 2ನೇ ಸಲ ಪುತ್ತೂರು ಹೇಳುವಾಗ 10 ಕಿಲೋಮೀಟರು, 3ನೇ ಸಲ ಕೇಳಿದಾಗ 15, ಇನ್ನೊಂದು ಸಲ ನಾನು ಕೇಳಿದರೆ ಸ್ವಲ್ಪ ಮಾತಾಡಿದರೆ 20 ಕಿಲೋಮೀಟರ್ ಹೇಳಿ ಆದರು. ಹೇಗಪ್ಪ ಈ ಅಜ್ಜಿಗೆ ದಾರಿ ಹೇಳೋದು ನಾವು?
ನೀವೊಂದು ಪೇಡೆ ತಿನ್ನಿ, ಇಕೊಳ್ಳಿ ಪೇಡೆ ತಿನ್ನಿ. ಅದು ಗೊತ್ತಾಯ್ತು ಅಜ್ಜಿಗೆ? ಭಾರಿ ಸೂಪರ್ ಉಂಟು, ಭಾರಿ ಒಳ್ಳೆದುಂಟು. ಯಾರು ಮಾಡಿದ್ದು? ನಾನೇ ಮಾಡಿದ್ದು ಅಕ್ಕ, ನಾನೇ ಮಾಡಿದ್ದು. ನನ್ನ ಅಜ್ಜಿ ಹೇಳ್ತಾ ಇದ್ರು ದಿವಸ ಹೋದಾಗೆ ಪೇಡದ ರುಚಿ ಜಾಸ್ತಿ ಅಂತ. ಈಗ ಸಾಬೀತು ಆಯ್ತಲ್ಲ, ಅದರ ದುಡ್ಡು 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 ಕೊಡಿ. ಎಲ್ಲ ಇವರೇ ದಾರಿ ಕೇಳಿದ್ರೆ ಹಣ ಕೇಳ್ತಾರೆ, ಆಮೇಲೆ ಕಿಲೋಮೀಟರ್ ಅಂತೆ ಇವರದ್ದು, ಕಿಲೋಮೀಟರ್ ಮತ್ತೆ ಹಲ್ಲು ಕಿಸಿತಾರೆ. ಇವರಿಗೆ ದಾರಿಯೂ ಗೊತ್ತಿಲ್ಲ, ಕಿವಿಯೂ ಕೇಳುವುದಿಲ್ಲ. ಹೇಳಿದ್ದಲ್ವಾ, ಇವರ ಸಹವಾಸವೇ ಬೇಡಪ್ಪ. ನಾನಲ್ಲಿ ಯಾರ ಹತ್ರ ಆದ್ರೂ ಕೇಳಿ ಹೋಗ್ತೇನೆ, ನಾನು ಹೋಗ್ತೇನೆ. ಪಾತಜ್ಜಿ ಎಲ್ಲಿಗೆ ಹೋಗುದು? ಬೇಡ ಬೇಡ, ನಿಮ್ಮ ಸಹವಾಸವೇ ಬೇಡ ನನಗೆ, ನಾನು ಹೋಗುದೇ. ಅಲ್ಲ ನೋಡಿದ್ರಲ್ಲ, ಒಂದು ವಯಸ್ಸಾದವರ ಹತ್ರ ಯಾವ ಥರ ಮಾತಾಡ್ತಾರೆ ಅಂತ. ದಾರಿ ಕೇಳಿದರೆ ಹಣ ಕೇಳೋದು, ಆಮೇಲೆ ಕಿಲೋಮೀಟರ್ ಉದ್ದ ಉದ್ದ ಹೇಳ್ತಾ ಹೋಗ್ತಾರೆ. ಇವರಿಗೆ ಕಿವಿ ಸಹ ಕೇಳುವುದಿಲ್ಲ, ದಾರಿಯೂ ಗೊತ್ತಿಲ್ಲ, ಏನೇನೋ ಮಾತಾಡ್ತಾರೆ. ಆದರೆ ನಾನು ಒಂದು ಮಾತ್ರ ಹೇಳ್ತೇನೆ, ಏನಂದರೆ ಮನೆಯಲ್ಲಿ ವೃದ್ಧರಿದ್ದಲ್ಲಿ ಯಾವಾಗಲೂ ಕಿರಿಕಿರಿ ಇರ್ತದೆ. ನಮ್ಮ ಮನೆಯಲ್ಲಿ ನನ್ನ ಹತ್ರ ಮಾತಾಡುವವರೇ ಇಲ್ಲ. ಹಾಗೆ ನನಗೆ ಈಗ ಈ ಥರ ಬೇಸರ ಆದಾಗ ನಾನು ಹೊರಗೆ ಹೋಗುವುದುಂಟು. ಬೆಳಿಗ್ಗೆ ಶುರುವಾಯಿತು ಕೆಲಸಕ್ಕೆ ಹೋಗುವ ಗೌಜಿ, ಮಕ್ಕಳು ಶಾಲೆಗೆ ಹೋಗುವ ಗೌಜಿ ಆಯಿತು. ಬಂದ ಮೇಲಾದರೂ ಮಾತಾಡ್ತಾರಾ? ಅದು ಸಹ ಇಲ್ಲ. ಇವರಿಗೆ ಮಕ್ಕಳಿಗೆ ಓದುವುದಾಯಿತು, ಬರೆಯುವುದಾಯಿತು, ಟಿ ವಿ ನೋಡುವುದಾಯಿತು, ಮತ್ತೆ ಈಗ ಉಂಟಲ್ಲ ಮೊಬೈಲು, ಅದನ್ನೇ ನೋಡಲಿಕ್ಕಾಯಿತು. ಹಾಗಾಗಿ ಮನೆಯಲ್ಲಿ ಯಾರೂ ಮಾತಾಡುವವರಿಲ್ಲ. ಇದು ಹೇಳಲಿಕ್ಕೆ ಹೋದರೆ ನಿಮಗೆ ಇದರ ಅನುಭವವೂ ಇರಬಹುದು, ನಿಮ್ಮ ಮನೆಯಲ್ಲಿಯೂ ಸಹ ಇರಬಹುದು. ಆದರೆ ಇದನ್ನು ಹೇಳಲಿಕ್ಕೆ ಹೋದರೆ ಉಂಟಲ್ಲ, ಬೆಳಿಗ್ಗೆ ಆದರೂ ಮುಗಿಯದ ಕತೆ. ಇನ್ನು ಕೆಲವರ ಮನೆಯಲ್ಲಿ ಬರೇ ವೃದ್ಧರೇ ಇರ್ತಾರೆ, ಇನ್ನು ವೃದ್ಧರನ್ನು ಕೆಲವು ಸಲ ಆಶ್ರಮದಲ್ಲಿ ಬಿಡ್ತಾರೆ. ಹೀಗೆಲ್ಲ ಕತೆ ಉಂಟು. ಆದರೆ ನಾನು ಒಂದು ಮಾತ್ರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಕಿರಿಯರು ನಾಳೆಯ ಹಿರಿಯರು ಅಂತ ಹೇಳಿ ನಮಗೆ ಇವರಿಗೆ ಗೊತ್ತಾಗಬೇಕಲ್ಲ, ಅದು ಏನೇನೋ ಮಾತಾಡ್ತಾರಲ್ಲ. ಆದರೆ ಇವತ್ತಿನ ಯುವಕರು ನಾಳೆಯ ಮುದುಕರು, ಅದು ಸಹ ನಮಗೆ ಗೊತ್ತಿದ್ದ ವಿಷಯವೇ. ಅದು ಸಹ ಇವರಿಗೆ ಅರ್ಥ ಆಗೋದಿಲ್ಲ, ಏನಾದರೂ ಮಾತಾಡೋದು, ಒಂದು ಕೇಳಿದರೆ ಮತ್ತೊಂದು ಹೇಳೋದು. ಹಾಗಾಗಿ ದಾರಿ ಕೇಳಿದರೆ ಹಣ ಕೇಳೋದು, ಕಿಲೋಮೀಟರ್ ಹೇಳ್ತಾರೆ. ಹೀಗೆಲ್ಲ ಆಗುವಾಗ ಈ ವೃದ್ಧರು ವಯಸ್ಸಾಗಬಾರ್ದಪ್ಪ, ವಯಸ್ಸಾಗಬಾರದು. ಹಾಗೆ ನಾನು ದಾರಿ, ನೀವಾದರೂ ನನಗೆ ಹೋಗಲಿಕ್ಕೆ ದಾರಿ ಹೇಳ್ತೀರಾ? ನಮಸ್ಕಾರ, ಬರ್ತೇನೆ. ಅಜ್ಜಿ ಹೋಗ್ಬೇಡಿ, ನಿಲ್ಲಿ. ಇಲ್ಲ, ನಾನು ಹೋಗುದೇ, ನಿಮ್ಮ ಸಾವಾಸವೇ ಬೇಡ ನನಗೆ. ಅಲ್ಲ ಹೋದರೆ ಹೋಗಲಿ, ಈಗ ನನ್ನ ಒಂದು ಪೇಡ ಹೋಯ್ತಲ್ಲ, ಬೇರೆ ದುಡ್ಡು ಕೊಡಲಿಲ್ಲ. ಅಯ್ಯೋ ಸೀತಕ್ಕ, ನೀವು ನೋಡಿ, ಈ ಪೇಡೆಯನ್ನು ಒಂದು ಪೇಡೆಯನ್ನು ಉಚಿತವಾಗಿ ಕೊಟ್ಟದನ್ನು ನಾನು ಇವತ್ತೇ ನೋಡಿದ್ದಪ್ಪ, ಅಲ್ವಾ ಹೇಮಕ್ಕ? ಇದುವರೆಗೆ ಯಾರಿಗೂ ಕೊಟ್ಟದಿರ್ಲಿಕ್ಕೆ ಇಲ್ಲವೇ ಇಲ್ಲ. ಆದರೂ ಅಬ್ಬಾ, ಈ ಅಜ್ಜಿಯ ಸಿಟ್ಟು ಸಾಮಾನ್ಯದ್ದಲ್ಲ. ಹೇಗೆ ಬೈದ್ರು ನೋಡಿ. ಕಿವಿ ಕೇಳದ್ದು ಅವರಿಗೆ, ದಾರಿ ಕೇಳಿದ್ರು ನಾವು ಹೇಳಿದ್ರು ಅವರಿಗೆ ಅಂದಾಜಾಗುವುದಿಲ್ಲ. 5 ಕಿಲೋಮೀಟರ್ ಏರಿಸ್ತಾ ಹೋಗ್ತಾರೆ. ನಾವು ಹೇಗಪ್ಪ ಇವರ ಜೊತೆ ಮಾತಾಡೋದು? ಏನೋ ನಮಗೆ ಇವತ್ತು ಇವರ ಕೈಯಿಂದ ಬಾಯಿಗಳು ತಿನ್ನೋ ಯೋಗ ಇರಬೇಕು. ಹೌದು, ಕಾಣ್ತದೆ. ಆದರೂ ಕೂಡ ಪ್ರಾಯದಾಗೆ ಹೀಗೆ ಸಿಟ್ಟು ಬರುವುದು ಮತ್ತು ಕಿವಿ ಕೇಳದಿರುವುದೆಲ್ಲ ಸಹಜವೇ. ಅಂಥವರನ್ನು ನಾವು ಸ್ವಲ್ಪ ತಾಳ್ಮೆಯಿಂದ ಗಮನ ಇಟ್ಟು ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಏನು ಹೇಳ್ತೀರಿ ಸೀತಕ್ಕ? ಇದು ಸತ್ಯವೇ, ಹೌದಲ್ಲ? ಪ್ರಾಯಸ್ಥರತ್ರ ನಾವು ಜಾಗ್ರತೆ ವಹಿಸಿ ಮಾತನಾಡಬೇಕು. ಎಷ್ಟು ತಾಳ್ಮೆ ಇದ್ದರೂ ಸಾಕಾಗೋದಿಲ್ಲ. ಅವರಿಗೀಗ ಗಮ್ಮತ್ತಿನ ಊಟ, ಪಂಚಭಕ್ಷ ಪರಮಾನ ಯಾವುದು ಬೇಡ, ಪ್ರೀತಿಯ ಮಾತು ಒಂದೇ ಸಾಕು. ಹಾಗೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಅಲ್ಲ. ಮನೆಯಲ್ಲಿ ಯಾರಿಲ್ವೋ ಅವರಿಗೆ? ಮನೆಯಲ್ಲಿ ಇದ್ದಾರಲ್ಲ ಎಲ್ಲರೂ ಅವರಿಗೆ? ಅವರ ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಮಗ, ಸೊಸೆ, ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ಆದರೆ ಏನು ಮಾಡೋದು, ಅಜ್ಜಿಗೆ ಕಿವಿ ಕೇಳೋದಿಲ್ಲ ಅಲ್ಲ. ಹಾಗಾಗಿ ಅವರೊಟ್ಟಿಗೆ ದೊಡ್ಡಕ್ಕೆ ಮಾತಾಡಿ ಎಲ್ಲರಿಗೂ ತಾಳ್ಮೆ ತಪ್ಪಿ ಹೋಗಿದೆ. ಅವರಿಗೆ ಗೊತ್ತಿದೆ ಅಲ್ಲ, ಮೂಗಿನ ತುದಿಯಲ್ಲಿಯೇ ಕೋಪ ಉಂಟು. ಅವ್ರು ಗ್ರಹಿಸಿದ್ದಾರೆ, ಬೇರೆಯವರಿಗೆ ಕೂಡ ಕಿವಿ ಕೇಳುವುದಿಲ್ಲ ಅಂತ ಹೇಳಿಕೊಂಡು ಅವರಿಗೆ ಕಿವಿ ಕೇಳುವುದಿಲ್ಲ ಅಂತ ಅವರಿಗೆ ಗೊತ್ತಿಲ್ಲ. ನೋಡಿ ಎಷ್ಟು ದೊಡ್ಡ ಮಾತಾಡ್ತಾರೆ. ಹಾಗಾಗಿ
ನಾವು ತಡ ಮಾಡೋದು ಬೇಡ. ನಾವು ನಮ್ಮಷ್ಟಕ್ಕೆ ಬೇಗ ಬೇಗ ಹೋಗುವ. ಸ್ಪರ್ಧೆಗೆ ಹೊತ್ತಾಗ್ತದಲ್ಲ. ಅಲ್ಲ ನಾನು ಬರ್ಲಾ, ನನ್ನ ಪೇಡ ಸ್ವಲ್ಪ ಖಾಲಿ ಆಗಿತ್ತು ಅಲ್ಲಿ. 24 ಗಂಟೆಯೂ ನಿಮ್ಮ ಪೇಡದ್ದೇ ಚಿಂತೆ ಆಯ್ತಲ್ಲ, ಅದಕ್ಕೆ ನಿಮ್ಮನ್ನು ಪೇಡ ಸೀತಕ್ಕ ಅಂತ ಕರೆಯೋದು. ಸರಿ, ಇನ್ನು ಹೋಗುವಲ್ಲ? ಹೌದು ಹೌದು ಸೀತಕ್ಕ, ನೀವು ಬೇಕಾದ್ರೆ ಸ್ಪರ್ಧೆಗೆ ಬನ್ನಿ ನಮ್ಮೊಟ್ಟಿಗೆ. ಪೇಡ ಆದ್ರೂ ಮಾರಿ, ಏನು ಬೇಕಾದ್ರೂ ಮಾರಿ. ನಾವೀಗ ಬೇಗ ಬೇಗ ಹೋಗುವ. ಹೌದು, ಇನ್ನು ಹೋಗದಿದ್ರೆ ನಮಗೆ ಅಲ್ಲಿ ಸ್ಪರ್ಧೆಯೂ ಇಲ್ಲ, ಪಾತ್ರೆಯೂ ಇಲ್ಲ ಅಂತ ಆದೀತು. ಇನ್ನು ಹೋಗದಿದ್ರೆ ನಿನ್ನ ಚೀಲದ ಪೇಡ ಮಾತ್ರ ನಮಗೆ ಬೇಡ ಆಯ್ತಾ ದಾರಿಯಲ್ಲಿ ಈಗ ಹೋಗುವಾಗ? ಅಥವಾ ಉಂಟ ಕೊಡಲಿಕ್ಕೆ? ತುಂಬ ಮಾತನಾಡಲಿಕ್ಕುಂಟು. ಹೋಗುತ್ತಾ ದಾರಿಯಲ್ಲಿ ಪೇಡ ತಿಂತ ಮಾತಾಡಿಕೊಂಡು ಹೋಗುವ. ಚೀಲದ ಬೇಡ ನಮಗೆ ಬೇಡ, ಯಾಕಂದ್ರೆ ಹೊಟ್ಟೆ ತುಂಬಿ ಹೋಗಿದೆ. ನಮಗೆ ಅಲ್ಲಿ ಉಪಹಾರದ ವ್ಯವಸ್ಥೆ ಮಾಡಿದ್ದಾರೆ ಶಾಲೆಯಲ್ಲಿ, ಹಾಗಾಗಿ ನಾವು ಅಲ್ಲಿಗೆ ಹೋಗುದು. ನೀವು ಕೂಡ ಅಲ್ಲಿಗೆ ಬನ್ನಿ, ಅಲ್ಲಿಯೇ ಮಾರಾಟ ಮಾಡಿ. ಹೌದಲ್ಲ, ಅಲ್ಲಿ ಮಾರಾಟ ಮಾಡಿ ನಮಗೆ ಅದೇ ಈಗ ನಾವು ಒಂದು ಪಾತ್ರೆಯ ಆಶೆಗಾಗಿ ಸ್ಪರ್ಧೆಗೆ ಸೇರಿದ್ದು. ನಮಗೆ ತಡ ಆದರೆ ಸ್ಪರ್ಧೆಯೂ ಇಲ್ಲ, ಪಾತ್ರೆಯೂ ಇಲ್ಲ. ಆದ್ರಿಂದ ಬೇಗ ಹೋಗುವ, ಅಲ್ಲಿ ಮಾರಾಟ ಮಾಡಿ ಮಾರಾಟ ಆಗ್ತದೆ ನಿಮಗೆ. ಹೋಗುವ. ಯಾರಿಗಾದ್ರೂ ಪೇಡ ಬೇಕಿದ್ರೆ ಹೇಳಿ ಆಯ್ತಾ, ನಾನು ಯಾರ ಹತ್ರ ಕೇಳಲಿಲ್ಲ. ಬೇಕಿದ್ರೆ ಆರ್ಡರ್ ಕೊಟ್ಟರೆ ಅನುರಾಗ ವಠಾರದಲ್ಲಿ ಅಲ್ಲಿ ನನ್ನ ಸ್ಟಾಲ್ ಉಂಟು, ಬನ್ನಿ ಆಯ್ತಾ. ಎಲ್ಲರಿಗೂ ನಮಸ್ತೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈಗ ನಮ್ಮ ವಕೀಲರಾದ ಜಯಾನಂದರು ಅವರು ಈಗಲೇ ನಗಾಡಿದರು, ನಾನು ಏನೂ ಹೇಳಲಿಲ್ಲ. ಅವರ ಹೆಸರಿನಲ್ಲಿಯೇ ನಗು ಉಂಟು ನೋಡಿ, ಜಯ ಆನಂದ. ಅವರೇ ಖುದ್ದು ನಗಾಡ್ತಾ ಇದ್ದಾರೆ. ಅವರು ಫೋನಿನ ವಿಷಯ ಹೇಳಿದರು, ಮೊಬೈಲು. ನಾನು ನಮ್ಮ ಮನೆಯಲ್ಲಿ ಇವತ್ತು ಬೆಳಗ್ಗೆ ನಾವು ವೃದ್ಧರಾದ ಪತಿ ಪತ್ನಿಯರು ನಾವಿಬ್ಬರೇ ಇರೋದು ಮನೆಯಲ್ಲಿ. ನಾನು ಅವ್ರ ಹತ್ರ ಕೇಳಿದೆ, ನಾಳೆ ಮದುವೆಗೆ ಹೋಗ್ಲಿಕ್ಕೆ ಉಂಟಲ್ಲ, ಮಂಜೇಶ್ವರ ಬಸ್ ಯಾವಾಗ ಕೇಳಿಕೊಂಡು ಬಂದಿರಾ ಬಸ್ ಸ್ಟ್ಯಾಂಡಲ್ಲಿ? ಹೇಳಿದರು, ಕಿವಿಗೆ ಕೇಳಿಲ್ಲ. ಫೋನು ಮೊಬೈಲ್ ಒಂದು 10 ನಿಮಿಷಕ್ಕೊಮ್ಮೆ ಕೇಳ್ತಾ ಇದ್ದೆ, ಬಸ್ ಎಷ್ಟೊತ್ತಿಗೆ ಅಂತೇಳಿ. ಒಂದು ಫೋನಿನ ಮೇಲೆ ಫೋನ್ ಒಂದು ಬರ್ತಾ ಇತ್ತು. ನನಗೆ ಅದರಲ್ಲಿ ಟೈಮೇ ಇಲ್ಲ. ಮತ್ತು ನಾನೇ ಒಂದು ತಲೆ ಓಡಿಸಿದೆ, ನನ್ನ ಫೋನಿಂದ ಅವರ ಫೋನಿಗೆ ಒಂದು ರಿಂಗ್ ಹೊಡೆದೆ. ಉಂಟು, ಯಾರ್ದು? ನಿನ್ನದು? ಹೌದು, ನನ್ನದ್ದೇ. ಅಲ್ಲೇ ಇಷ್ಟ ದೂರದಲ್ಲಿದ್ದೇವೆ. ಮಂಜೇಶ್ವರ ಬಸ್ ಯಾವಾಗ? ನಾಳೆ ಮದುವೆಗೆ ಹೊರಡ್ಲಿಕ್ಕುಂಟು ನನಗೆ ಅಂತ ಹೇಳಿದೆ. ನೀನ ಕೇಳಿದ್ದು? ನಾಳೆ ಹೋಗಿ ಕೇಳ್ತೇನೆ. ನಾಳೆ ಮದುವೆ, ನಾಳೆ ಎಲ್ಲಿಗೂ ಹೋಗಿ ಕೇಳುದು ನೀವು ಅಂತ ಕೇಳಿದೆ. ಹಾಗೆ ಆಗಿದೆ ಈಗ ಫೋನಿನ ಅವಸ್ಥೆ ನೋಡಿ. ಜಯನಂದರ ಅವರ ನಗುವನ್ನು ನಾನು ಮುಂದುವರಿಸಿದ್ದಷ್ಟೇ. ಹಾಗೆ ಮತ್ತೆ ತಮಾಷೆ ವಿಷಯ ಹೇಳುವಾಗ ನಿಮ್ಮಷ್ಟೆಲ್ಲ ಘಂಟಾಘೋಷವಾಗಿ ಮಾತಾಡಲಿಕ್ಕೆ ನನಗೆ ಬರುವುದಿಲ್ಲ. ಹಾಗೆ ನನಗೆ ಒಂದು ದಿವಸ ಜೋರಾಗಿ, ಈಗ ತಲೆ ಇದ್ದವರಿಗೆ ತಲೆ ಸಿಡಿತದೆ, ಹೌದಲ್ವಾ? ತಲೆ ಸಿಡಿಲೇಬೇಕು ತಲೆ ಇದ್ದವರಿಗೆ. ಜೀವನದಲ್ಲಿ ಒಮ್ಮೆ ಆದರೂ ತಲೆನೋವಾಗ್ತದೆ. ಹಾಗೆ ನನಗೆ ಒಂದು ದಿವಸ ಜೋರಾಗಿ ತಲೆನೋವಾಯಿತು. ತಲೆನೋವು ಅಂದರೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ನಿಂತ್ಕೊಳ್ಳಿಕ್ಕಾಗೋದಿಲ್ಲ. ಎಂತ ಮಾಡೋದು? ನನ್ನ ಮನೆಯವರನ್ನು ಕರೆದು, ನನಗೆ ತಲೆನೋವಾಗ್ತಾ ಉಂಟು, ಎಂಥದ್ದು ಮಾಡೋದು, ನಿನ್ನನ್ನು ಮದುವೆ ಆದಮೇಲೆ ನನಗೆ ದಿನ ತಲೆನೋವು ಅಂತ ಹೇಳಿದರು. ಆಯ್ತಲ್ಲ, ಆಯಿತು, ನಿಮ್ಮಿಂದಾದರೆ ನನಗೆ ನನ್ನ ಕೆಲಸ ಉಂಟು ಅಂತ ಹೇಳಿದರು. ನಿಮ್ಮ ಕೆಲಸ ಉಂಟು, ನನ್ನ ತಲೆಯನ್ನೇನು ಮಾಡಬೇಕು ನಾನೀಗ? ನಿನ್ನ ತಲೆಗೆ ನಾನೀಗ ವ್ಯವಸ್ಥೆ ಮಾಡ್ತೇನೆ ಹೇಳಿದರು. ಆಯಿತು, ಕರ್ಕೊಂಡು ಹೋದರು ಡಾಕ್ಟ್ರ್ ಹತ್ರ. ಡಾಕ್ಟ್ರಲ್ಲಿ ಹೋಗಿ ನಾನು ಹೇಳಿದೆ, ನನಗೆ ತಲೆ ಜೋರು ಸಿಡಿತಾ ಉಂಟು ಡಾಕ್ಟ್ರೇ, ಏನು ಮಾಡಲಿಕ್ಕಾಗೋದಿಲ್ಲ, ತಲೆಯನ್ನು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಮಗ್ಗುಲಿಗೆ ಹೀಗೆ ಮಾಡಲಿಕ್ಕಾಗೋದಿಲ್ಲ, ಏನಾಗಿದೆ ಅಮ್ಮ ಅಂತ ಕೇಳಿದರು. ಹೀಗೆ ಆಗ್ತದೆ ಅಂತ ಹೇಳಿದೆ. ಆದರೆ ಆಗ ಸ್ವಲ್ಪ ವೆಯ್ಟ್ ಮಾಡಿ ಹೇಳಿದರು, ಹೊರಗೆ ಕೂತ್ಕೊಳ್ಳಿ, ಬೇರೆ ಪೇಷಂಟ್ ಇದ್ದಾರೆ, ಸ್ವಲ್ಪ ನೋಡು ಮತ್ತೆ ಅಂತ ಹೇಳಿದರು. ಸ್ವಲ್ಪ ನಿಮ್ಮನ್ನು ಡೀಪಾಗಿ ನೋಡ್ಲಿಕ್ಕೆ ಉಂಟು ಹೇಳಿದರು, ನಿಮ್ಮ ತಲೆ ಭಯಂಕರ ಕಾಣ್ತಾ ಉಂಟು ಹೇಳಿದರು. ಆಗ ನಾನು ನನ್ನ ಮನೆಯವ್ರ ಹತ್ರ ಹೇಳಿದೆ, ನೋಡಿ ನನ್ನ ತಲೆ ನೋವು ತುಂಬ ಉಂಟು, ನನಗೆ ಏನಾದರೂ ಆಚೆ ಅಥವಾ ಈಚೆ ಆದರೆ ನೀವು ಎಂತ ಮಾಡ್ತೀರಿ ಅಂತ. ನೀನು ಈಗ ಅದಕ್ಕೆ ತಲೆ ಬಿಸಿ ಮಾಡುವುದು ಯಾಕೆ? ನಿನಗೆ ಆಚೆ ಆಗಲಿ ಈಚೆ ಆಗಲಿ
ನನಗೆ ಏನು, ನಾನು ಅದಕ್ಕೆ ಹೆಚ್ಚು ತಲೆ ಕೊಡಿಸೋದು, ನಾವು ಆಗುವುದು ಆಗಿಕೊಂಡೇ ಹೋಗ್ತದೆ. ನಾವು ಎಷ್ಟು ಯೋಚನೆ ಮಾಡಿದ್ರು, ನೀನು ಇಲ್ಲಿ ಕೂತ್ರು ಹೇಳಿದ್ರು ಆಗ್ತದೆ, ಮನೆಯಲ್ಲೂ ಕೂತ್ರು ಹೇಳಿದ್ರು ಆಗ್ತದೆ. ನನಗೆ ಈಗ ಅಲ್ಲಿ ನಗರದಲ್ಲಿ ಶಿವಶಂಕರಣ್ಣನ ಹೋಟೆಲ್ ಉಂಟು, ಅಲ್ಲಿ ಸೇಮಿಗೆ ರಸಾಯನ ಸಿಗ್ತದೆ, ಕೊಟ್ಟಿಗೆ ಸಾಂಬಾರು ಸಿಗ್ತದೆ, ಎಲ್ಲ ತರಿಸಿ ದಿನಕ್ಕೊಂದು ತಿಂತೇನೆ. ಆಯ್ತಲ್ಲ, ಪ್ರಾಯದ ಮೇಲೆ ಹೀಗೆ ಅಂತ ಹೇಳಿದೆ. ಮತ್ತು ಹೋದೆ, ಮತ್ತೆ ಡಾಕ್ಟ್ರು ಬರ್ಲಿಕ್ಕೆ ಹೇಳಿದರು ನನ್ನನ್ನು, ಹೋಗಿ ಮೇಡಮ್ ಹೋಗಿ ನೀವು ಸಿಟಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಹೇಳಿದರು. ಆಯಿತು, ಸಿಟಿ ಸ್ಕ್ಯಾನಿಂಗ್ ಹೋಗುವಾಗ ಭಯಂಕರ ಆಯಿತು. ಅಲ್ಲಿ ನನ್ನ ಹತ್ರ ಹೇಳಿದರು, ಅಲ್ಲಿದ್ದ ಎಂಥ ಕಾಂಪೌಂಡ್ರ್ ಅಂತ ಹೇಳ್ತಾರೆ ಅವರು, ನಿಮ್ಮ ಕಿವಿಯಿಂದ ಕುತ್ತಿಗೆಯಿಂದ ಎಲ್ಲ ತೆಗೀರಿ ಮೇಡಮ್. ಆಯಿತು, ನನ್ನ ಅಂತ್ಯ ಅಂತ ನೆನೆಸಿದೆ, ಎಲ್ಲ ತೆಗೀರಿ. ಯಾರ ಹತ್ರ ಕೊಡಬೇಕು? ಗಂಡನ ಹತ್ರ ಕೊಡಬೇಕು ನಾನು ಅದನ್ನು. ನಾನು ಹೇಳಿದೆ, ನೋಡಿ ರೀ, ಇದನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ, ನನ್ನ ಮೊಮ್ಮಗನ ಕೈಯಲ್ಲಿ ಕೊಡಿ, ನನಗೇನಾದರೂ ಆದರೆ ಇದು ನನ್ನ ತಾಯಿ ಮನೆಯಿಂದ ಕೊಟ್ಟ ಒಂದು ಇಷ್ಟೇ ಇರುವುದು, ಹೇಳಿ ಅಂತ ಹೇಳಿದೆ. ಅವರು ಖುಷಿಯಲ್ಲಿ ತಕ್ಕೊಂಡ್ರು. ಜೇಬಲ್ಲಿ ಎಷ್ಟು ಗ್ರಾಮ್ ಉಂಟು ಕೇಳಿದ್ರು. ಈಗ ಚಿನ್ನಕ್ಕೆ ಎಷ್ಟು ಉಂಟು ಚಿನ್ನಕ್ಕೆ ಈಗ ನನಗೆ ಆಚೆ ಈಚೆ ಅಂತೇಳಿ ಚಿನ್ನಕ್ಕೆ ಎಷ್ಟು ಉಂಟು ಕೇಳ್ತೀರಿ ನೀವು? ಚಿನ್ನಕ್ಕೆ ಈಗ 55,000 ಉಂಟು ಹೇಳಿದರು. ಈಗ ನೀವು ಸ್ವಲ್ಪ ಕೂತ್ಕೊಂಡು ನಾನು ಹೋಗಿ ಅಲ್ಲಿ ಜ್ಯುವೆಲ್ಲರಿ ಶಾಪಲ್ಲಿ ಕೇಳಿ ಬರ್ತೇನೆ ಹೇಳಿದರು. ಬೇಡ, ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದೆ. ಆಯಿತು, ಅದನ್ನು ಕಿಸೆಯಲ್ಲಿ ಹಾಕಿದ್ರು. ಅಲ್ಲಿ ಡಾಕ್ಟ್ರು ನನ್ನನ್ನು ಹೀಗೆ ಹಾಕಿ ಎಲ್ಲ ಬಂದರು. ನನಗೆ ಒಬ್ಬರು ಹೇಳಿದಾಗ ಒಂದು ನೆನಪಾಯಿತು, ಹಾಗೆಲ್ಲ ಹೋಗಬೇಡಿ, ಒಮ್ಮೊಮ್ಮೆ ಹೋದರೆ ಈ ಚೊಡೆಯಿಂದ ಆಚೆಯಿಂದ ಬರುವಾಗ ಇರುವುದಿಲ್ಲ, ಜಾಗ್ರತೆ. ಹೋಗುವಾಗಲೇ ಆಸ್ಪತ್ರೆಗೆ ಕಾಲು ಇಡುವಾಗಲೇ ಜಾಗ್ರತೆ. ನಿಮ್ಮನ್ನು ಸರಿಯಾಗಿದ್ದವರೇ ಅಲ್ಲಿ ಹೋಗಿ ಬರ್ತೀರಿ, ಬರುವಾಗ ಹೀಗೆ ಆಗಿರ್ತದೆ. ನಾನು ಹೇಳ್ತೇನೆ ಅಂತೇಳಿ ಇದು ಮಾಡಬೇಡಿ. ಆಯಿತು, ಎಲ್ಲ ಆಯಿತು. ಡಾಕ್ಟ್ರು ನೋಡಿದರು, ಇದರಲ್ಲೆಲ್ಲ ನೋಡಿದ್ರು, ಮತ್ತು ನಮ್ಮ ಮನೆಯವ್ರದ್ದು ಬರಲಿಕ್ಕೆ ಹೇಳಿದರು. ನನ್ನನ್ನು ಅಲ್ಲಿಂದ ಕರ್ಕೊಂಡು ಬಂದರು. ಕೂತ್ಕೊಳ್ಳಿ ಮೇಡಮ್ ಹೇಳಿದರು. ಎಂತಾಯಿತು ಸರ್ ನನಗೆ? ನಾನು ಹೇಳಬೇಕಾ ಮೇಡಮ್? ನೀವು ಒಪ್ಪಿಕೊಳ್ಳಿಕ್ಕೆ ತಯಾರಿದ್ದೀರಾ? ನಿಜ ಕಥೆಯನ್ನು ನೀವು ಒಪ್ಪಿಕೊಳ್ಬೇಕು. ನೋಡಿ, ನಮ್ಮ ರಮೇಶ್ ಬಾಬು ಅವರು ಏನೋ ಹೇಳ್ತಾರೆ ಮೇಡಮ್ ಅಂತೇಳಿ ಹೇಳಿ ಸುದ್ದಿಯವರಿಗೆ ಕೊಡ್ತೇನೆ, ಪೇಪರಿಗೆ ಹೇಳಿದರು. ಹೇಳ 1 2 3 ನಿಮ್ಮ ತಲೆಯಲ್ಲಿ ಏನೂ ಇಲ್ಲ, ಆದ ಕಾರಣ ನಿಮಗೆ ಹೀಗೀಗಿದ್ದ ನೋವೆಲ್ಲ ಬರ್ತಾ ಉಂಟು. ಮನೆಯಲ್ಲಿ ಕೆಲಸ ಮಾಡಿ ವರ್ಷ ಆಯಿತು, ರಿಟೈರ್ಡ್ ಆಯಿತು, ಪ್ರಾಯ ಆಯಿತು, ಸೊಸೆ ಮಾಡಿಕೊಡ್ಲಿಲ್ಲ ಅಂತ ನೋಡಬೇಡಿ, ನಿಮಗೆ ಕೂಡುವಷ್ಟು ಮಾಡಿ ಅಂತ ಹೇಳಿದರು. ಅಲ್ಲಿಗೆ ನನ್ನ ಆಸ್ಪತ್ರೆಯ ಪ್ರಯಾಣ ಮುಗಿಯಿತು. ಎಷ್ಟೊತ್ತುಂಟು? ಆಯಿತಾ? ಹಾಂ, ಆಯಿತು. ಶಂಕರ್, ತಾನನನನಂ ತಾನನನನಂ ತಾನನನಂ ಋತಧಾಮಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕ ಸ್ವರಾದುತಿ ಶಾರದ ನಮೋಸ್ತುತೆ ಶ್ಯಾಮಾಂಬರಂ. ಎಲ್ಲರಿಗೂ ಈ ನವರಾತ್ರಿಯ ಶುಭಾಶಯಗಳನ್ನು ಹೇಳುತ್ತಾ, ನಮ್ಮ ಈ ಕುಶಲ ಹಾಸ್ಯಪ್ರಿಯರ ಸಂಘದ ವತಿಯಿಂದ ನಡೀತಾ ಇರುವ ಕಾರ್ಯಕ್ರಮ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಇದು ಕೊನೆಯದಾಗಿ ನನ್ನೊಂದು ಸ್ವಲ್ಪ ಪ್ರಯತ್ನ, ಒಂದು ನೆನಪುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಮಗಳ ಮನೆಗೆ ಹೋಗಿದ್ದ ಸಮಯ ಸ್ವಲ್ಪ ವರ್ಷದ ಹಿಂದೆ ಅಮೆರಿಕದಲ್ಲಿ. ಅಲ್ಲಿ ಒಂದು ಘಟನೆಯನ್ನು ಹೇಳೋದು ಸ್ವಲ್ಪ ತಮಾಷೆಯಾಗಿ ಅನ್ನಿಸಿತು. ಆವಾಗ ಭಯ ಆಗಿತ್ತು. ನಾವು ಲಾಸ್ ಏಂಜಲ್ಸಿಗೆ ಹೋಗುವವರು. ಅಲ್ಲಿ ಕಾರನ್ನು ಹೇಗೆ ಕೊಡ್ತಾರೆ ಅಂದರೆ, ನಮ್ಮ ಹಾಗೆ ಡ್ರೈವರ್ ಸಹಿತ ಕಾರಲ್ಲ, ನಾವೇ ಅಂದರೆ ನಾವಲ್ಲ, ನಮ್ಮ ಅಳಿಯ ಡ್ರೈವ್ ಮಾಡಿಕೊಂಡು ಹೋಗೋದು. ಹಾಗೆ ಕಾರನ್ನು ನಮ್ಮ ವಶಕ್ಕೆ ಕೊಡ್ತಾರೆ. ಹಾಗೆ ಸಾಧಾರಣ ಒಂದು 7-8 ಗಂಟೆಯ ಪ್ರಯಾಣ. ಸಾಲ್ಟ್ ಲೇಕ್ ಸಿಟಿ ಅಂಥೇಳಿ ಅಲ್ಲಿವರೆಗೆ ವಿಮಾನದಲ್ಲಿ ಹೋಗಿ ಅಲ್ಲಿಂದ ಕಾರು. ಹಾಗೆ ನಮಗೆ ಒಂದು ಕಡೆ ಕಾರನ್ನು ನಮ್ಮ ಕೈಗೆ ಕೊಟ್ಟರು. ನಾವು 15 ದಿನದ ಪ್ರಯಾಣ ಇತ್ತು, ಬೇಕಾದಷ್ಟು ಲಗೇಜ್ಗಳಿತ್ತು. ಕಾರು ಸಣ್ಣದು ಅನಿಸಿದರೂ ಕೂಡ ಎಲ್ಲ ಲಗೇಜ್ ತುಂಬಿಸಿದ್ವಿ. ಅದು ಡಿಕ್ಕಿಯ ಹೊರಗಡೆ ಬರಲಿಕ್ಕೆ ಶುರುವಾಯಿತು. ಕಾಲ ಕೆಳಗೆ ಲೈಟ್ ಆಯಿತು, ಹೊರಗಡೆ ಡಿಕ್ಕಿಯಲ್ಲಿ ಬರಲಿಕ್ಕೆ ಶುರುವಾಯಿತು. ಏನು ಮಾಡೋದು?
ಆ ಡಿಕ್ಕಿಯ ಬಾಗಿಲು ಹಾಕಲಿಕ್ಕೇ ಆಗೋದಿಲ್ಲ. ಏನು ಮಾಡೋದು? ನಾನು ಹಿಂದುಗಡೆ ಸೀಟಲ್ಲಿದ್ದೆ, ಒಂದು ಕಡೆಯಲ್ಲಿ ಆ ಸೂಟ್ ಕೇಸನ್ನು ಕೈಯಲ್ಲಿ ಹಿಡ್ಕೊಂಡು ಕೂತೆ, ಇದು ಮಾಡಿದೆ ಎಲ್ಲ. ಅಲ್ಲಿ ಮತ್ತೆ ರಸ್ತೆಯಲ್ಲಿ ಹೋಗುವಾಗ ಒಂದು ವಾಹನದ ವೇಗ ಅಂತ ಉಂಟು, ಅದನ್ನು ಕಾಪಾಡಲೇಬೇಕು, ಇಲ್ಲಾಂದರೆ ಫೈನ್ ಹಾಕ್ತಾರೆ. ಹಾಗೆ ಇವನು ರಭಸದಲ್ಲಿ ಹೋದಾಗುವಾಗ ಒಂದು ಢಬ್ಬನೆ ಬಿತ್ತು ಹಿಂದಿನಿಂದೊಂದು ಸೂಟ್ ಕೇಸು ಕೆಳಗಡೆ ರೋಡಲ್ಲಿ. ಏನು ಮಾಡೋದು? ನಿಲ್ಲಿಸುವಾಗೂ ಇಲ್ಲ. ಅಂತೂ ಇಂತೂ ಎಲ್ಲೋ ಹೋಗಿ ನಿಲ್ಲಿಸಿ ಓಡಿ ಹೋಗಿ ತೆಕ್ಕೊಂಡು ಬಂದೆ. ನಾನೇ ಹೋಗಿ ತೆಕ್ಕೊಂಡು ಬಂದೆ. ಅವನು ಇಳಿಯುವಾಗಿಲ್ಲ. ಕೊನೆಗೆ ವಾಪಸ್ಸು ನಾವು ಬಂದು ಅದನ್ನು ಫೋನ್ ಮಾಡಿ ಕೇಳಿ ವಾಪಸ್ ಇನ್ನೊಂದು ಕಾರನ್ನು ನಮ್ಮ ವಶಕ್ಕೆ ಕೊಟ್ಟರು. ಚೆನ್ನಾಗಿತ್ತು. ಇಲ್ಲಿ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗುವ ಅಂತ ಹೇಳಿಕೊಂಡು ಅಳಿಯ ಒಂದು ಕಡೆ ಹೋದ. ಹಾಗೆ ನಾನು ಕಾರಿನಿಂದ ಇಳಿದು, ಇನ್ನು ಅದೊಂದರೆ ಸ್ವಲ್ಪ ಇನ್ನೊಂದು ಕಾರು ಕೊಡುವಾಗ ಸ್ವಲ್ಪ ಅದರಲ್ಲಿ ವ್ಯವಹಾರಗಳಿರ್ತದೆ. ಹಾಗಾಗಿ ಅದು ಮುಗಿಯೋವರೆಗೆ ಒಂದು ಅರ್ಧ ತಾಸು ಆಗ್ತದೆ ಅಂತ ಹೇಳಿದರು. ಇಳಿದೆ, ನಾನು ಇಳಿದೆ, ಅವನು ಇಳ್ದ. ನಾನು ಸುಮ್ಮನೆ ಹೀಗೆ ಹೋದೆ. ಆದರೆ ಆವಾಗ ಫೋನ್ ಇರಲಿಲ್ಲ. 10 ವರ್ಷದ ಹಿಂದಿನ ಕಥೆ ಇದು. ಕೈಯಲ್ಲಿ ಫೋನ್ ಇರಲಿಲ್ಲ. ಹೋಗಿ ಸುತ್ತಾಡ್ತಾ ಇದ್ದೆ. ನನಗೆ ಧೈರ್ಯ, ಅಳಿಯ ಇದ್ದಾನಲ್ಲ ಅವನ ಹಿಂದೆ ಬರ್ಬೋದು ಅಂತ ಹೇಳಿಕೊಂಡು ಹೋದವಳು. ಸ್ವಲ್ಪ ಹೊತ್ತು ನೋಡ್ತೇನೆ, ಅಳಿಯ ನಾಪತ್ತೆ. ನಾನು ಏನು ಮಾಡಬೇಕು? ಕಾರಿನ ಬಣ್ಣವೂ ಗೊತ್ತಿಲ್ಲ, ಎಲ್ಲಿ ಇದ್ದಾರೆ ಅಂತಲೇ ಗೊತ್ತಿಲ್ಲ. ನಾನೊಂದು ಧೈರ್ಯದಲ್ಲಿದ್ದೆ, ಕಾರು ಎಲ್ಲ ಹತ್ತಿರ ಇರ್ತದೆ, ತುಂಬ ದೂರ ಹೋಗಲಿಲ್ಲ ಅಲ್ಲ ಅಂತ ಹೇಳಿಕೊಂಡು. ಕೊನೆಗೆ ನೋಡ್ತೇನೆ, ಆಲಿಬಾಬಾ ಮತ್ತು 40 ಕಳ್ಳರ ಕತೆ ಗೊತ್ತಾ? ಎಲ್ಲರ ಮನೆಗೂ ಅವನು ಗುರುತು ಹಾಕಿಕೊಂಡು ಹೋಗಿದ್ದಾನೆ. ಹಾಗೆ ಎಲ್ಲ ಕಾರುಗಳು ನನಗೆ ಬಣ್ಣ ಗೊತ್ತಿತ್ತು. ಕಂದು ಬಣ್ಣದ ಕಾರು, ಅದರಲ್ಲಿ ನಮ್ಮ ಕಂದು ಬಣ್ಣದ ಕಾರಿನಾಗ 100 ಕಾರುಗಳು. ನಾನು ಏನು ಮಾಡಬೇಕು? ಯಾರ ಹತ್ರ ಕೇಳಬೇಕು? ಹೋದೆ ಅಮೇರಿಕಕ್ಕೆ. ಹೋಗಿ ನಾನು ನಾಪತ್ತೆ ಆದದ್ದು. ಎಂಥ ಐಡೆಂಟಿಟಿ ಇಲ್ಲ, ಏನೂ ಇಲ್ಲ. ಕೊನೆಗೆ ಅಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಯಾರೋ ಒಬ್ಬರು ಸಹಾಯಕರಿದ್ದರು, ಅವರ ಹತ್ರ ಕೇಳಿದರು ಕೂಡ ನನಗೆ ಯಾವುದು ಎಲ್ಲಿ ಏನು ಕೇಳಬೇಕು ಅಂತ ಹೇಳಿದರೆ ಏನು ನನ್ನ ಹತ್ರ ಗುರುತೇ ಇಲ್ಲ. ಕಾರಿನ ನಂಬರ್ ಇಲ್ಲ, ಅಥವಾ ಹೆಸರುಗಳು ಕೇಳಿದರೆ ಗೊತ್ತಾಗ್ತದೆ, ಏನೂ ಇಲ್ಲ. ಆವಾಗ ಆದ ಭಯ ಈಗ ನಗು ಬರ್ತದೆ. ಆದರೂ ಕೂಡ 5 ನಿಮಿಷ ಅಲ್ಲೇ ಸುತ್ತಾಡ್ತಾ ಇದ್ದೆ. ಆವಾಗ ದೇವರನ್ನು ತುಂಬ ನೆನೆಸ್ಕೊಂಡೆ. ಕೊನೆಗೆ ಅಮ್ಮ ಅಂತ ಹೇಳಿಕೊಂಡು ಹತ್ತಿರದಿಂದ ಬಂತು, ಸ್ವಲ್ಪ ದೂರದಿಂದ ಮಗಳ ಧ್ವನಿ. ದೇವರು ಪ್ರತ್ಯಕ್ಷ ಆಗೋದು ಅಂದರೆ ಹೀಗೆ ಹೇಳಿ ಅನಿಸಿತ್ತು ನನಗೆ. ಕೊನೆಗೆ ಅಮ್ಮ ಅಂತ ಹೇಳೋ ಇದರಲ್ಲಿ ಆದರೂ ಏನು ಗೊತ್ತಾ, ನಮ್ಮನ್ನು ನಾವು ಬಿಟ್ಕೊಡ್ಬಾರ್ದಲ್ವಾ? ನಾವು ಇಲ್ಲೆಲ್ಲನೂ ಪೆಚ್ಚು ಮಾಡ್ಕೊಳ್ಬಾರ್ದು, ಮಕ್ಕಳ ಮುಂದೆ ಎಲ್ಲ ತಮಾಷೆ ಆಗಬಾರ್ದು ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದೆ. ಎಂತ ಮಾಡ್ತಾ ಇದ್ದೀಯಮ್ಮ? ಇಲ್ವಾ? ಹೀಗೆ ನೋಡ್ತಾ ಇದ್ದೆ. ಆದರೆ ಮನಸ್ಸಲ್ಲಿ ಆದ ಖುಷಿ ನಾನು ತಪ್ಪಿಸಿ ಹೋಗೋದ್ರಿಂದ. ಹಾಗಾಗಿ ಮಗಳ ಹತ್ರ ಹಿಂದೆ ಹೋದೆ. ಕಾರಲ್ಲಿ, ಏನು ನೀನು ಇಷ್ಟೊತ್ತು ಮಾಡಿದ್ದು? ನಾವಿಲ್ಲಿ ಭಜನೆ ಮಾಡ್ತಾ ಕೂತಿದ್ವಿ, ಆಗಲೇ ಕಾರೆಲ್ಲ ರೆಡಿಯಾಗಿದೆ ಅಂತ ಹೇಳಿದರು. ಆದರೂ ನಾನು ಮತ್ತೆ ನನ್ನನ್ನು ಬಿಟ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ, ಸುಮ್ಮನೆ ಇದ್ದೆ, ನಗ್ತಾ ಇದ್ದೆ. ಆದರೆ ಅದು ಈಗಲೂ ಕೂಡ ಮನಸ್ಸಲ್ಲಿ ಅಚ್ಚೊತ್ತಿನಿತ್ತು, ತಮಾಷೆಯಾಗಿ ಈಗ ಪರಿಣಮಿಸಿದೆ. ನಮಸ್ಕಾರ. ಮಧುರ ಭಟ್ ಹೇಳ. ಧನ್ಯವಾದ ಸಮರ್ಪಣೆ. ಬನ್ನಿ. ಇಷ್ಟು ಹೊತ್ತು ಶ್ರೀಮತಿ ಹೀರಾ ಉದಯವರ ನೇತೃತ್ವದಲ್ಲಿ ಕುಶಲ ಹಾಸ್ಯಪ್ರಿಯರ ಸಂಘದಿಂದ ಹಾಸ್ಯ ಸಂಜೆಯನ್ನು ವೀಕ್ಷಿಸಿದ್ದೀರಿ. ಈ ಕುಶಲ ಹಾಸ್ಯಪ್ರಿಯರ ಸಂಘದ ಎಲ್ಲ ಸದಸ್ಯರಿಗೆ ಹಾಗೂ ಹೀರಾ ಉದಯರವರಿಗೆ ಶಾರದಾ ಭಜನಾ ಮಂದಿರದ ಪರವಾಗಿ ಹಾಗೂ ಉತ್ಸವ ಸಮಿತಿಯ ಪರವಾಗಿ ಅನಂತಾನಂದ ಧನ್ಯವಾದಗಳನ್ನು. ಋತಧಾಮಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕ ಸ್ವರಾದುತಿ ಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು
ऋतधामापराजित दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरं कनकासुखं नारीवरं ಶುಭದಂ ಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು ಎಂಬತ್ತೊಂಬತ್ತನೇ ವರ್ಷದ ಶ್ರೀ ಶಾರದೋತ್ಸವವನ್ನು ನಾವಿವತ್ತು ಈ ಸಲ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ತೀರ್ಮಾನಿಸಿ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ವಿಶೇಷ ಪ್ರಸಾದ ಭೋಜನ ಹಾಗೆ ವಿಶೇಷವಾದ ಶೋಭಾಯಾತ್ರೆ ಇದನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ 4ನೇ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನಮ್ಮೊಂದಿಗಿದ್ದಾರೆ ಹಿರಿಯರು, ಎಲ್ರಿಗೂ ಪರಿಚಯ ಇದ್ದವರೇ. ಮಹಾಲಿಂಗಾಚಾರ್ಯ ಅವರು 85 ವರ್ಷದ ತರುಣ, ಸುಮಾರು 72 ವರ್ಷದಿಂದ ಈ ಮಂದಿರದಲ್ಲಿ ಸೇವೆ ಸಲ್ಲಿಸಿದಂಥ ಹಿರಿಯರು. ಹಾಗಾಗಿ ಅವರ ದಿವ್ಯ ಹಸ್ತದಿಂದ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ನಮ್ಮೊಂದಿಗೆ ಶಾರದಾ ಮಂದಿರದ ಅಧ್ಯಕ್ಷ ಅಂತ ಸಾಯಿರಾಮರಾವ್, ಕಾರ್ಯದರ್ಶಿಗಳಾದಂಥ ಜಯಂತ್ ಉರ್ಲಾಂಡಿ, ಹಾಗೆ ಕೋಶಾಧಿಕಾರಿ ಅಂತ ತಾರನಾಥ್ ಅವರು, ನಮ್ಮ ಕರಸೇವಾ ತಂಡದ ಅಧ್ಯಕ್ಷ ಸುಧೀರ್ ಅವರು, ಜೊತೆ ಕಾರ್ಯದರ್ಶಿ ಯಶವಂತರು, ಹಾಗೆ ಕಿರಣ್, ಹಾಗೆ ಹಿರಿಯರಾದ ರಮೇಶ್ ಬಾಬು ಅವರ ಉಪಸ್ಥಿತಿಯನ್ನು ಗೌರವಿಸ್ತೇನೆ. ಅವರು ಮನಸ್ಸಿನಲ್ಲೇ ಶುಭ ಹಾರೈಸಿದ್ದಾರೆ. ಹಾಗೆ ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಅದರ ವಿವರವನ್ನು ಗಿರೀಶ್ ಮಹಾಲಿಂಗಾಚಾರ್ಯವರಿಗೆ ತಗೊಂಡು. ಮುಂದೆ ಈ ವೇದಿಕೆಯಲ್ಲಿ ವಿದುಷಿ ಸ್ವರ್ಣ ಎನ್ ಭಟ್ ಬಳಗದವರಿಂದ ಕರ್ನಾಟಕ ಶಾಸ್ತ್ರೀಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ಹಿರಿಯರಿಗೆ ಶ್ರೀಯುತ ಜಗನ್ನಿವಾಸರಾವ್ರವರು ಶಾಲು ಹೊದಿಸಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಧನ್ಯವಾದಗಳು. ಹಾಗೂ ಸಮಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ಗೌರವಾನ್ವಿತ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವಿದುಷಿ ಸ್ವರ್ಣ ಎನ್ ಭಟ್ಟರವರಿಗೆ ಶಾರದಾ ಭಜನಾ ಮಂದಿರ ಹಾಗೂ ಉತ್ಸವ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಋತಧಾಮಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕ ಸ್ವರಾದುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕ ಸ್ವರಾದುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು ಧಿಂ ತಾನನನನಂ ತಾನನನನಂ ತಾನನನಂ ಋತಧಾಮಾಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕ ಸ್ವರಾದುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು
ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು महागणपते पालय महागणपते पालय शुमा महागणपते पालय शुमा माया मयवल्लभा पते श्री ಮಾನಿತ
ಶಾರದೆ ಕರುಣಾ ವಾರಿಧಿಗೆ ಶಾರದೆ ಕರುಣಾ ವಾರಿಧಿಗೆ ಸಾರಾಂಶ ವಚನ ಕೊಟ್ಟು ಸಲಹೆನ್ನ ತಾಯೇ ಶಾರದೆ ಕರುಣಾ ವಾರಿಧಿಗೆ ಸಾರಾಂಶ ವಚನ ಕೊಟ್ಟು ಸಲಹೆನ್ನ ತಾಯೇ ಶಾರದೆ ಕರುಣಾ ವಾರಿಧಿಗೆ ಚಂದ್ರಕಿರಣ ಪೋಲ್ವಳೆ ಜಗದಂಬೆ ನಾನು ನಿನ್ನ ಕಂದ ಎನ್ನ ಮತಿಗೆ ಸಾಕಾರವಾಗಿರುವೆ ಚಂದ್ರಕಿರಣ ಪೋಲ್ವಳೆ ಜಗದಂಬೆ ನಾನು ನಿನ್ನ ಕಂದ ಎನ್ನ ಮತಿಗೆ ಸಾಕಾರವಾಗಿರುವೆ ಶಾರದೆ ಕರುಣಾ ವಾರಿಧಿಗೆ ಸಾರಾಂಶ ವಚನ ಕೊಟ್ಟು ಸಲಹೆನ್ನ ತಾಯೇ ಶಾರದೆ ಕರುಣಾ ವಾರಿಧಿಗೆ ಸರಸಿ ಬೃಹದಳ ನೇತ್ರೆ ಸಮಾಜಕ್ಕೆ ಸಮಯಾತ್ರೆ ಪರಮ ಪಾವನ ಚರಿತ್ರೆ ನೀಗತಿ ಜಗಕ್ಕೆ ಮಿತ್ರೆ ಸರಸಿ ಬೃಹದಳ ನೇತ್ರೆ ಸಮಾಜಕ್ಕೆ ಸಮಯಾತ್ರೆ ಪರಮ ಪಾವನ ಚರಿತ್ರೆ ನೀಗತಿ ಜಗಕ್ಕೆ ಮಿತ್ರೆ ಅಜನ ಪಟ್ಟದ ರಾಣಿ ಅಂಬುಜ ಪಲ್ಲವ ಪಾಣಿ ಅಜನ ಪಟ್ಟದ ರಾಣಿ ಅಂಬುಜ ಪಲ್ಲವ ಪಾಣಿ ವಿಜಯ ವಿಠಲನ ಸೊಸೆ ಮುಗ್ಧುವಾಣಿ ವಿಜಯ ವಿಠಲನ
सुधामयी सुधानिधे सुधामयी सुधानिधे सोमक्षरे क्षुकोदण्डे सुधामायि सुधानिधे सोमक्षरे क्षुकोदण्डे सुधामयि विधीन्द्रनुते विमले सलहौ विधीन्द्रनुते विमले सलहौ विधीन्द्रनुते विमले सलहौ वेद सारे विजयाम्बिके वेद सारे विजयाम्बिके सनि प मग स ग स सनि पनि स ग म प म पनि सनि स ग म ग सनि प स स प प स ग म पनि सुधामायि सुधानिधे सुमक्षते क्षुकोदण्डे सुधामयि सरसिजाक्षि जगन्मोहिनी सरसरागमणिभूषिणि सरसिजाक्षि जगन्मोहिनी सरसरागमणिभूषिणि हरिकेश प्रियकामिनी हरिकेश प्रियकामिनी हरिकेश प्रियकामिनी आनन्द अमृतवर्षिणि आनन्द अमृतवर्षिणि सनि प म ग स ग स सनि पनि स ग म प म पनि सनि स ग म ग सनि प स स प प स ग म पनि स स स प प प स ग म पनि सुधामायि सुधानिधे सुमक्षते क्षुकोदण्डे सुधामयि शिवकामेश्वरीं चिन्तये शिवकामेश्वरीं चिन्तये हम शिवकामेश्वरीं चिन्तये हम शृङ्गाररस सम्पूर्णकरीं शिवकामेश्वरीं चिन्तये शिवकामेश्वर मन प्रियकरीं शिवकामेश्वर मन प्रियकरीं शिवकामेश्वर
चिदग्निकुण्ठ सम्भूत सकलेश्वरी शिवकामेश्वरी चिन्तयेऽहं शृङ्गाररस सम्पूर्णकरी शिवकामेश्वरीं चिन्तये। सरस्वती नमोस्तुते वरदे श्री सरस्वती नमोस्तुते वरदे श्री सरस्वती नमोस्तुते वरदे परदे श्रीपति गौरी पति गुरु हविनुते विधिगुवते श्री सरस्वती नमोस्तुते। चरण गुरु है संसार विद्या पहे
पालय मां श्री चामुण्डेश्वरी पालय मां कृपाकरि शङ्करि शतजनपालिनि महाबलाद्रिवासिनि महिषासुरमर्दिनि श्री चामुण्डेश्वरी पालय मां कृपाकरि शङ्करि शतजनपालिनि महाबलाद्रिवासिनि महिषासुरमर्दिनि श्री चामुण्डेश्वरी पालय चाम गोचर महिमा विराजिते वरगुण भरिते चाम गोचर महिमा विराजिते वरगुण भरिते वाग्वती मुख सुरवन्दिते
ತದರಿನ ತಾರನ ತದರಿನ ತಾರನ ತದರಿನ 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 ತುಳಸೀದಳ ಮೂಲಚೆ ಸಂತೋಷಮುಗ ಪೂಜಿಂತು ತುಳಸೀದಳ ಮೂಲಚೆ ಸಂತೋಷಮುಗ ಪೂಜಿಂತು ತುಳಸೀದಳ ಮೂಲಚೆ ಸಂತೋಷಮುಗ ತುಳಸೀದಳ ಮೂಲಚೆ ಸಂತೋಷಮುಗ ಪೂಜಿಂತು ಪಲುಮಾರು ಚಿರಕಾಲಮು ಪಲುಮಾರು ಚಿರಕಾಲಮು ಪಲುಮಾರು ಚಿರಕಾಲಮು ಪರಮಾತ್ಮುನಿ ಪಾದಮೂಲನು ಪರಮಾತ್ಮುನಿ ಪಾದಮೂಲನು ತುಳಸೀದಳ ಮೂಲಚೆ ಸಂತೋಷಮುಗ ಪೂಜಿಂತು ತುಳಸೀದಳ ಮೂಲಚೆ ಸಂತೋಷಮುಗ ಪೂಜಿಂತು ಸರಸೀರುಹ ಪೊನ್ನಾಗ ಚಂಪಕ ಪಾಟಲ ಕುರವಗ ಸರಸೀರುಹ ಪೊನ್ನಾಗ ಚಂಪಕ
ವೀರ ಮಲ್ಲಿಕಾ ಸುಗಂಧರಾಜ ಸುಮಮೂಲು ಧರಣಿ ವಿಯೋಗ ಪರ್ಯಾಯಮು ಧರ್ಮಾತ್ಮುನಿ ಸಾಕೇತ ಧರಣಿ ವಿಯೋಗ ಪರ್ಯಾಯಮು ಧರ್ಮಾತ್ಮುನಿ ಸಾಕೇತ ಪುರವಾಸುನಿ ಶ್ರೀರಾಮುನಿ ವರತ್ಯಾಗರಾಜನು ತುನಿ ವರತ್ಯಾಗರಾಜನು ತುನಿ ತುಳಸೀದಳ ಮೂಲಜೆ ಸಂತೋಷ ಮುಗ ಪೂಜಿಂತು ತುಳಸೀದಳ ಗರೆ ಗಾಮ ತುಳಸೀದಳ ಪಮ ಗರೆ ಗಾಮ ತುಳಸೀದಳ ಪದ ನಿ ಸರಿ ಸನಿ ದ ಪಮ ಗಾಮ ತುಳಸೀದಳ ಪದ ಪಮ ಗಾಮ ಗರೆ ಸಾ ಸರೆ ಗಾಮ ತುಳಸೀದಳ ಪದ ನಿ ಸರಿ ಸನಿ ದ ಪಮ ಗಾಮ ಪಮ ಪದ ಪದ ನಿ ದ ನಿ ಸ ಗರಿ ಸನಿ ದ ರಿ ಸನಿ ದ ಪ ಸನಿ ದ ಪಮ ತುಳಸೀದಳ ಮಗಾರಿ ಗಮ ತುಳಸೀದಳ ಪದ ಪಮ ಪಮ ಗಮ ಗರಿ ಗಮ ತುಳಸೀದಳ ದದ ಪಮ ಗರಿ ಸನಿ ಸರಿ ಗಮ ಪದ ಪದ ನಿ ದ ಪಮ ಗಮ ತುಳಸೀದಳ ಪದ ಪಮ ಗರಿ ಸರಿ ಗಮ ಪದ ನಿ ಸರಿ ಸನಿ ರಿ ಸನಿ ದ ಪದ ನಿ ಸರಿ ಸನಿ ದ ಪ ನಿ ದ ಪಮ ದ ಪಮ ಗ ಪಮ ಗರಿ ಸನಿ ಸರಿ ಗ ತುಳಸೀದಳ ದದ ಪಪ್ಪ ಪಾಪ ಪಮ ಗರೆ ಗಮ ಪದ ನೀ ದಪ ಗಮ ಪದ ನೀ ದಪ ಮಗರೆ ಸ ಸರೆ ಗರೆ ಗಮ ಗಮ ಪಮ ಪದ ನಿ ದಪ ಮ ಗಮ ಪದ ನಿ ಸರಿ ಸ ರಿ ಸ ನಿ ದ ಪದ ನಿ ಸರಿ ಗರಿ ಸ ನಿ ದ ಪದ ನಿ ಸರಿ ಗರಿ ಸ ನಿ ಸ ರಿ ಸ ನಿ ದ ನಿ ಸ ನಿ ದ ಪದ ಗರಿ ಗರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಪ ಮ ಗಮ ಪದ ಪ ಮ ಪದ ನಿ ದ ಪದ ನಿ ಸ ನಿ ಗಮ ಗಮ ಪದ ಪ ಮ ಪ ಮ ಪದ ನಿ ದ ಪದ ಪದ ನಿ ಸ ನಿ ಗರಿ ಸ ನಿ ಸ ರಿ ಸ ನಿ ದ ನಿ ಸ ನಿ ದ ಪದ ಗರಿ ಗರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಪ ಮ ತುಳಸೀದಳ ಮೂಲ ಚೇ ಸಂತೋಷ ಮುಗ ಪೂಜಿಂತು ತುಳಸೀದಳ ಮೂಲ ಚೇ ಸಂತೋಷ ಮುಗ ಪೂಜಿಂತು.
ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ದಾಸನಾಗಬೇಕು ಕ್ಲೇಶ ಪಂಚಕವಳಿದು ದಾಸನಾಗಬೇಕು ಕ್ಲೇಶ ಪಂಚಕವಳಿದು ಆಸೆಯಲ್ಲಿ ಮನ ಸೂಸದೆ ಸರ್ವದಾ ಆಸೆಯಲ್ಲಿ ಮನ ಸೂಸದೆ ಸರ್ವದಾ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ಆರು ಚಕ್ರದಿ ಮೆರೆವ ಅಖಂಡನ ಮೂರು ಗುಣವ ತಿಳಿದು ಆರು ಚಕ್ರದಿ ಮೆರೆವ ಅಖಂಡನ
ವರ್ಧನಿ
ಮಾಧುರ್ಯ ವಾಗ್ವಿಜೃಂಭಿಣಿ ಮಹಾದೇವ ಕುಟುಂಬಿಣಿ ಸಾಧು ಜನ ಚಿತ್ತರಂಜನಿ ಶಾಶ್ವತ ಗುರು ಗುಹ ಜನನಿ ಬೋಧ ರೂಪಿಣಿ ನಿರಂಜನಿ ಭುವನೇಶಿ ದುರಿತ ಭಂಜನಿ ಬೋಧ ರೂಪಿಣಿ ನಿರಂಜನಿ ಭುವನೇಶಿ ದುರಿತ ಭಂಜನಿ ಪಾದಜ ವಿಶ್ವ ವಿಲಾಸಿನಿ ಪಂಚನದಿ ಶೋಲಾಸಿನಿ ವೇದ ಶಾಸ್ತ್ರ ವಿಶ್ವಾಸಿನಿ ವಿಧಿ ಹರಿಹರ ಪ್ರಕಾಶಿನಿ ಪಾದಜ ವಿಶ್ವ ವಿಲಾಸಿನಿ ಪಂಚನದಿ ಶೋಲಾಸಿನಿ ವೇದ ಶಾಸ್ತ್ರ ವಿಶ್ವಾಸಿನಿ ವಿಧಿ ಹರಿಹರ ಪ್ರಕಾಶಿನಿ
ನಮೋಸ್ತುತೆ ವರಲಕ್ಷ್ಮೀ ನಮೋಸ್ತುತೆ ವರದಾಯಕಿ ಲೋಕಮಾತೆ ವರಲಕ್ಷ್ಮೀ ನಮೋಸ್ತುತೆ ವರದಾಯಕಿ ಲೋಕಮಾತೆ ವರಲಕ್ಷ್ಮೀ ನಮೋಸ್ತುತೆ ಅರವಿಂದ ದಳನೇತೆ ಕ್ಷೀರಸಾಗರ ಪುತ್ರಿ ಅರವಿಂದ ದಳನೇತೆ ಕ್ಷೀರಸಾಗರ ಪುತ್ರಿ ಸುರವರ ಮುನಿ ಸೇವಿತೆ ದೀನ ಜನೋದಾರನುತೆ ಸುರವರ ಮುನಿ ಸೇವಿತೆ ದೀನ ಜನೋದಾರನುತೆ ವರಲಕ್ಷ್ಮೀ ನಮೋಸ್ತುತೆ ವರದಾಯಕಿ ಲೋಕಮಾತೆ ವರಲಕ್ಷ್ಮೀ ನಮೋಸ್ತುತೆ ಶುಭ ಕರ್ಮ ಫಲಪ್ರದೆ ದುರಿತ ಹರಣೋದ್ಯಕರೆ ಶುಭ ಕರ್ಮ ಫಲಪ್ರದೆ ದುರಿತ ಹರಣೋದ್ಯಕರೆ ಭಗವತಿ ಹರಿವಲ್ಲಭೆ ಕರುಣಾಲಯ ಅಭಯ ಪ್ರದೆ ಮುಕ್ತಿ ಮುಕ್ತಿ ವರ ಪ್ರದಾಯಿನಿ ತ್ರಿಭುವನ ಮಂಡಲೋದ್ಧಾರಿಣಿ ಸೃಷ್ಟಿ ಸ್ಥಿತಿ ಲಯ ಕಾರಿಣಿ ಸರ್ವಮಂಗಳ ಭಾಗ್ಯನಿದೆ ಸೃಷ್ಟಿ ಸ್ಥಿತಿ ಲಯ ಕಾರಿಣಿ ಸರ್ವಮಂಗಳ ಭಾಗ್ಯನಿದೆ ವರಲಕ್ಷ್ಮೀ ನಮೋಸ್ತುತೆ ವರದಾಯಕಿ ಲೋಕಮಾತೆ ವರಲಕ್ಷ್ಮೀ ನಮೋಸ್ತುತೆ ಶ್ರೀ ವರಲಕ್ಷ್ಮೀ ಪಾಹಿ ಮಂ ಶ್ರೀ ಸಾರಸಪತಿ ಪಾಹಿ ಮಂ ಶ್ರೀ ಹರಿವಲ್ಲಭಿ ಪಾಹಿ ಮಂ ಶ್ರುತ ಜನ ಪಾಲಿನಿ ಪಾಹಿ ಮಂ ವರಲಕ್ಷ್ಮೀ ನಮೋಸ್ತುತೆ ವರದಾಯಕಿ ಲೋಕಮಾತೆ ವರಲಕ್ಷ್ಮೀ ನಮೋಸ್ತುತೆ ಶಾರದೆ ಕರುಣಾನಿದೆ ಸಕಲಾನವಾಂಬ ಸದಾ ಜನಾನ್ ಶಾರದೆ ಕರುಣಾನಿದೆ ಸಕಲಾನವಾಂಬ ಸದಾ ಜನಾನ್ ಚಾರಣಾದಿಮ್ಮ ಗೀತ ವೈಭವ
ಭೂಷಿತೆ ವರರತ್ನ ಮೌಳಿ ವಿರಾಜಿತೆ ಧರ್ಮಭೂಷಣ ಭೂಷಿತೆ ವರರತ್ನ ಮೌಳಿ ವಿರಾಜಿತೆ ಶರ್ಮದಾಯಿನಿ ಕರ್ಮ ಮೋಚನಿ ನಿರ್ಮಲಂ ಗುರು ಮಾನಸಂ ಶಾರದೆ ಕರುಣಾನಿಧೆ ಸಕಲಾನವಾಂಬ ಸದಾ ಜನಾ ಶರ್ಮದಾಯಿನಿ ಕರ್ಮ ಮೋಚನಿ ನಿರ್ಮಲಂ ಗುರು ಮಾನಸಂ ಶಾರದೆ ಕರುಣಾನಿಧೆ ಸಕಲಾನವಾಂಬ ಸದಾ ಜನಾ ಹಸ್ತ ಸಾಂದ್ರಿತ ಪುಸ್ತಕಾಕ್ಷಪಟಿ ಸುಧಾಘಟ ಮೂರ್ತಿಗೆ ಹಸ್ತ ಸಂವೃತ ಪುಸ್ತಕಾಕ್ಷಪಟಿ ಸುಧಾಘಟ ಮೂರ್ತಿಗೆ ಕಸ್ತವಸ್ತಿ ವರ್ಣನೆ ಚತುರೋ ನರ ಚತುರೋತ್ತವಾ ಶಾರದೆ ಕರುಣಾನಿಧೆ ಸಕಲಾನ ವಾಂಬ ಸದಾ ಜನಾನ್ ಚಾರಣಾದಿಮ್ಮ ಗೀತ ವೈಭವ ಪೂರಿತ ಕಿಲ ದೀಪ್ತತೆ ಶಾರದೆ ಕರುಣಾನಿಧೆ ಶಾರದೆ ಕರುಣಾನಿಧೆ ಶಾರದೆ ಕರುಣಾನಿಧೆ ತರೀನಾ ತನಾ ತನಾ ದುರ್ಗಾದೇವಿ ತುರಿತ ನಿವಾರಿಣಿ ದುರ್ಗಾದೇವಿ ತುರಿತ ನಿವಾರಿಣಿ ದುರ್ಗಾದೇವಿ ತುರಿತ ನಿವಾರಿಣಿ ದುರ್ಗಾದೇವಿ ತುರಿತ ನಿವಾರಿಣಿ ದುರ್ಗಾದೇವಿ ಈ
ತದರಿ
शिवकामेश्वरं चिन्तयाम्यहं शिवकामेश्वरं चिन्तयाम्यहं चिदानन्दपूजिताम्बोरुहं शिवकामेश्वरं चिन्तयाम्यहं चिदानन्दपूजिताम्बोरुहं शिवकामेश्वरं चिन्तयाम्यहं चिदानन्दपूजिताम्बोरुहं शिवकामेश्वरं शिवकामेश्वरी मनोहरं शिवकामेश्वरी मनोहरं श्रीगुरुभगवद्भव शङ्करं श्रीगुरुभगवद्भव शङ्करं शिवकामेश्वरं चिन्तयाम्यहं चिदानन्दपूजिताम्बोरुहं शिवकामेश्वरं नादबिन्दुकलारूपमनिशं नटेश्वरं भानुकोटिसदृशं नादबिन्दुकलारूपमनिशं नटेश्वरं भानुकोटिसदृशं नन्दिदुरगरोहितं गुरुगुहमहिषं चिदम्बरपुरीं विकसितं शिवकामेश्वरं चिन्तयाम्यहं चिदानन्दपूजिताम्बोरुहं शिवकामेश्वरं सरिमपद शिवकामेश्वरम् मगरे मगरे सरिमपद शिवकामेश्वरम् मगरे मगरे सरिमपद शिवकामेश्वरम् रि ममद दरि रि सनि द प मगरे सनि द मपद शिवकामेश्वरम् सरि मगरि सरि पद सनि द पद सरि मगरि सरि दरि सरि रि द पद द दरि सरि सरि म पद सरि म पद सरि मगरि स सनि द प मगरि स मगरि स मगरि स सनि द प मगरि स सरि म प रि म पद स मगरि स सनि द प रि म पद शिवकामेश्वरं चिन्तयाम्यहं चिदानन्दपूजिताम्बोरुहं शिवकामेश्वरं चिन्तयाम्यहम्
श्रीवरलक्ष्मी नमस्तुभ्यं श्रीवरलक्ष्मी नमस्तुभ्यं वसुप्रदे श्रीसारस्वते रसपदे सापदे पदे पदे श्रीवरलक्ष्मी नमस्तुभ्यं वसुप्रदे श्रीसारस्वते रसपदे सापदे पदे पदे श्रीवरलक्ष्मी नमस्तुभ्यं वसुप्रदे श्रीसारस्वते रसपदे सापदे पदे पदे श्रीवरलक्ष्मी नमस्तुभ्यं भावजनक प्राणवल्लभे सुवर्णभे गारुकोटि समानप्रभे भक्तसुलभे भावजनक प्राणवल्लभे सुवर्णभे गारुकोटि समानप्रभे भक्तसुलभे सेवकजनपरिणि श्रुतपङ्कजमालिनि केवलगुणशालिनि केशवरदेणि श्रीवरलक्ष्मी नमस्तुभ्यं सुप्रदे श्रीसारस्वते रसपदे सपदे पदे पदे श्रीवरलक्ष्मी नमस्तुभ्यं श्रावण पौर्णिमा पूर्वोक्त शुक्रवारे श्रावण पौर्णिमा पूर्वोक्त शुक्रवारे चारुमती प्रभृतिभिः पूजिता देवादि गुरुगुह समर्पित मणिमय हारे दीनजन संरक्षण निपुण कनकदारे दीनजन संरक्षण निपुण कनकदारे भावना भेद चतुरे भावना भेद चतुरे भारती सन्मुख परि कैवल्य वितरण परि कांक्षित फल प्रदकरि श्रीवरलक्ष्मी नमस्तुभ्यं वसुप्रदे श्रीसारस्वते रसपदे सपदे पदे पदे श्रीवरलक्ष्मी नमस्तुभ्यं
ಸ್ತೋತ್ರ ಹಾಡಿ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವಸು ಪೂಜಿತ ಸದ್ಗುಣವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮೀ ಸದಾ ಪಾಲಯ ಮಾಂ ಅಯಿ ಕಲಿ ಕಲ್ಮಷ ನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರಸಮೋದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರಲೂಪೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯಲಕ್ಷ್ಮೀ ಸದಾ ಪಾಲಯ ಮಾಂ ಜಯ ವರವರ್ಣಿನಿ ವೈಷ್ಣವಿ ಭಾರ್ಗವಿ ಮಂತ್ರ ಸ್ವರೂಪಿಣಿ ಮಂತ್ರಮಯೇ ಸುರಗಣ ಪೂಜಿತ ಶೀಘ್ರ ಫಲಪ್ರದ ಜ್ಞಾನ ವಿಕಾಸಿನಿ ಶಾಸ್ತ್ರಯುತೆ ಭವಭಯಹಾರಿಣಿ ಪಾಪ ವಿಮೋಚನಿ ಸಾಧು ಜನಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧೈರ್ಯಲಕ್ಷ್ಮೀ ಸದಾ ಪಾಲಯ ಮಾಂ ಜಯ ಜಯ ದುರ್ಗತಿ ನಾಶಿನಿ ಕಾಮಿನಿ ಸರ್ವಫಲಪ್ರದ ಶಾಸ್ತ್ರಮಯೇ ರಥಗಜ ತುರಗ ಪದಾದಿ ಸಮಾವೃತ ಪರಿಜನ ಮಂಡಿತ ಲೋಕನುತೆ ಸಕಲ ಬ್ರಹ್ಮ ಸುಪೂಜಿತ ಸೇವಿತ ಕಾಮ ನಿವಾರಿಣಿ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾ
विकासिनी ज्ञानमये अनुदिनमर्चित कुङ्कुमधूसर भूषितवासित आयनुते कनकधरास्तुति वैभववन्दित शङ्कर देशिक मान्यपदे जय जय हे मधुसूदन कामिनी विजयलक्ष्मी सदा पालय प्रणत सुरेश्वरे भारति भार्गवे शोकविनाशिनी रत्नमये मणिमयभूषित कर्णविभूषण शान्ति समावृत हास्यमुखे नवनिधिदायिनी कलिमलहारिणी कामित फलप्रद हस्तयुते जय जय हे मधुसूदन कामिनी विद्यालक्ष्मी सदा पालय मां जय जय हे मधुसूदन कामिनी विद्यालक्ष्मी सदा पालय मां दिमि दिमि दिं दिमि दिं दिमि दिं दिमि दुन्दुभिनाद सम्पूर्णमये गुम 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 शङ्खनिनाद सुवाद्यनुते वेद पुराण इतिहास सुपूजित वैदिक मार्ग प्रदर्शयुते जय जय हे मधुसूदन कामिनी धनलक्ष्मी रूपेण पालय मां धनलक्ष्मी रूपेण पालय मां पालय मां पालय मां प्रदीप ज्वालाभिः दिवसकर नीराजन विधिः सुधा सुतेश्चन्द्रो फलजलल वैराग्य रचना स्वकीयैरम्भोभिः सलिलनिधि सौविध्य करणम् त्वदीयाभिर्वाग्भिः तव जननि वाचां स्तुतिरियम् तव जननि वाचां स्तुतिरियम् ಸುಮಾರು 2 ಗಂಟೆಗಳ ಕಾಲ ವಿದುಷಿ ಸ್ವರ್ಣಯನ್ ಭಟ್ ಗಾನಭಾರತಿ ಸಂಗೀತ ಶಾಲೆ ಇವರ ವಿದ್ಯಾರ್ಥಿಗಳಿಂದ ನಡೆಸಿಕೊಟ್ಟಂಥ ಈ ಸಂಗೀತ ಕಾರ್ಯಕ್ರಮಕ್ಕೆ ಶ್ರೀ ಶಾರದಾ ಭಜನಾ ಮಂದಿರ ಪರವಾಗಿ ಅಭಿನಂದನೆ ಸಲ್ಲಿಸಿದ್ದೇನೆ.
ಅದೇ ರೀತಿ ನಮ್ಮೊಂದಿಗೆ ಮೃದಂಗದಲ್ಲಿ ಸಹಕರಿಸಿದಂಥ ಸುಶಾಂತ್ ಎನ್ ಜಿ ಇವರಿಗೆ ನಮ್ಮ ಉತ್ಸವ ಸಮಿತಿಯ ಸದಸ್ಯರಾದ ಗಿರೀಶ್ ಅವರು ಶಾಲು ಹಾಕಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ವಾಯಲಿನ್ ಇದರಲ್ಲಿ ಸಹಕರಿಸಿದಂಥ ತನ್ಮಯ್ ಉಪ್ಪಂಗಳ ಇವರಿಗೆ ಶಶಿಕಲಾ ಏಳ್ಮುಡಿ ಇವರು ಶಾಲು ಹಾಕಿ ಗೌರವಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಈ ಒಂದು ತಂಡದ ವಿದುಷಿ ಸ್ವರ್ಣಯನ್ ಭಟ್ ಇವರಿಗೆ ನಮ್ಮ ಈ ಉತ್ಸವ ಸಮಿತಿಯ ಸದಸ್ಯರಾದ ವಿದುಷಿ ಕವಿತಾ ದಿನಕರ್ ಇವರು ಶಾಲು ಹಾಕಿ ಗೌರವಿಸಬೇಕಂತ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಉತ್ಸವ ಸಮಿತಿಯ ಸದಸ್ಯರಾದ ದಿನೇಶ್ ಜೈನ್ ಕೂಡ ಇಲ್ಲಿ ಆಗಮಿಸಬೇಕಂತ ಕೇಳಿಕೊಳ್ತಿದ್ದೇನೆ. ದಿನೇಶ್ ಜೈನ್ ಉತ್ಸವ ಸಮಿತಿಯ ಮಕ್ಕಳೆಲ್ಲ ಇಲ್ಲಿ ಬನ್ನಿ. ಇಲ್ಲಿ ಶಶಿಕಲಾ ಹರಿಹರವನ್ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಮಾಲಿಂಗೇಶ್ವರನ ಒಂದು ಫೋಟೋವನ್ನು ದಿನೇಶ್ ಕುಮಾರ್ ಅವರು ಎಲ್ಲರಿಗೆ ನೀಡಬೇಕಂತ ಕೇಳಿಕೊಳ್ತಿದ್ದೇನೆ. ಎಲ್ಲೋ ಟೀನಲ್ಲಿ ಎಲ್ರಿ ವಿದ್ಯಾರ್ಥಿಗಳು ಅಂತಲೇ ಒಟ್ಟಿಗೆ ಎಂಜೋಲಿ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇನ್ನು ಮುಂದಕ್ಕೆ ವಿಶ್ವ ಹಿಂದೂ ಪರಿಷತ್ ಭಜನಾ ಮಂಡಳಿ ಇವರಿಂದ ಭಜನಾ ಕಾರ್ಯಕ್ರಮ, 8:15 ಮಹಾಪೂಜೆ, ಆನಂತರ ಪ್ರಸಾದ ವಿತರಣೆ ಹಾಗೂ ಮಾನಗೇಶ್ವರ ದೇವಸ್ಥಾನದ ಭೋಜನ ಶಾಲೆಯಲ್ಲಿ ಭೋಜನದ ವ್ಯವಸ್ಥೆ ಇದೆ. ಎಲ್ಲ ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಧನ್ಯವಾದಗಳು. ತಾನನನನಂ ತಾನನನನಂ ತಾನನನಂ ಋತಧಾಮಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾತುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತುನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು
ಪ್ರೀತಿಯ ಮಳಿಗೆ 𝐺𝐿 ಜ್ಯುವೆಲ್ಲರ್ಸ್. ತಾನನನನಂ ತಾನನನನಂ ತಾನನನಂ ಋತಧಾಮಪರಾಜಿತ ದುರಾವಹ ಪ್ರಣವಾತ್ಮಿಕ ಅಧಿಕಸ್ವರಾತುತಿಶಾರದ ನಮೋಸ್ತುತೆ ಶ್ಯಾಮಾಂಬರಂ ಮುಖಸಾಗರಂ ತುಳಸೀದಳಂ ಅತಿಸುಂದರಂ ಕನಕಾಸುಖಂ ನಾರೀವರಂ ಶುಭದಂ ಮಾಂಗಲ್ಯಂ ತಂತು ನಾನೇ. ಈ ವರ್ಷದ ಯೋಜನೆ ಪ್ರಕಾರ ನಾವು ಈ 9 ದಿನಗಳಲ್ಲಿ 9 ಚಿನ್ನದ ನಾಣ್ಯವನ್ನು ಗ್ರಾಹಕರಿಗೆ ಗೆಲ್ಲುವ ಅವಕಾಶವನ್ನು ಕಲ್ಪಿಸಿದ್ದೇವೆ. ಮಮ ಜೀವನ ಹೇತು ಪ್ರೀತಿಯ ಮಳಿಗೆ 𝐺𝐿 ಜ್ಯುವೆಲ್ಲರ್ಸ್.